ನೀವು ನೋಡ್ತಾ ಇದ್ದೀರಾ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ನಾವು ಮಾತ್ರ ಅಲ್ಲ, ಇಡೀ ನಮ್ಮ ದೇಶ ಜಗತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಇವೆಲ್ಲದರ ನಡುವೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಸಾರಿ ಫಾರ್ ದಟ್ ಆ ಒಂದು ವಿಚಾರಕ್ಕೆ ಅಂತ ಹೇಳ್ತಾ, ಇಡೀ ಜಗತ್ತು ನೋಡ್ತಾ ಇರುವಂತದ್ದು ಮಧ್ಯಪ್ರಾಚ್ಯದ ಮಹಾಯುದ್ಧದ ಮೇಲೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಇಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಒಂದ್ ಕಡೆ ಅಮೆರಿಕ ಜೊತೆಗೆ ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮೇಲೆ ಯುದ್ಧ ಸಾರುವಂತದ್ದು, ಜೊತೆಗೆ ಇರಾನ್ನ ಸರ್ವೋಚ್ಚ ನ್ಯಾಯಕ ಅಲ್ಲಿ ಜೀವಾಂತ್ಯವನ್ನ ಕಂಡಿರುವಂತಹ ನಂತರ ತದನಂತರ ಆಗಿರುವಂತಹ ಬೆಳವಣಿಗೆಗಳು, ತದನಂತರ ಆಗಿರುವಂತಹ ಹಿಂಸಾತ್ಮಕ ಕೃತ್ಯಗಳು, ಬದಲಾವಣೆಗಳು ಬಹಳಷ್ಟು ಚರ್ಚೆಗಳನ್ನ, ಬಹಳಷ್ಟು ಆತಂಕಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಯುದ್ಧದ ಭೀತಿ, ಯುದ್ಧದ ಆತಂಕ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇವೆಲ್ಲದ ನಡುವೆ ಒಂದ್ ಕಡೆ ಇಸ್ರೇಲ್ ಇರಾನ್ ಈ ಒಂದು ಸಂಘರ್ಷ, ಇದರಲ್ಲಿ ನಮ್ಮ ಕನ್ನಡಿಗರ ಸಂಕಷ್ಟ ಬಹಳಷ್ಟು ಚರ್ಚೆಗಳಿಗೆ, ಬಹಳಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯುದ್ಧದ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ತದನಂತರ ಆಗಿರುವಂತಹ ಬೆಳವಣಿಗೆಗಳು, ತದನಂತರ ಆಗ್ತಾ ಇರುವಂತಹ ಫೇಕ್ ಅಂಡ್ ರಿಯಲ್ ಇನ್ಫಾರ್ಮೇಶನ್ ಅನ್ನುವಂತಹ ಯುದ್ಧಗಳು. ಯಾಕಂದ್ರೆ ಬಹಳಷ್ಟು ಫೇಕ್ ಇನ್ಫಾರ್ಮೇಶನ್ಗಳು, ಫಾಲ್ಸ್ ಇನ್ಫಾರ್ಮೇಶನ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಬಿ ಅವೇರ್ ಆ ಒಂದು ವಿಚಾರದಲ್ಲಿ ಅಂಡ್ ಬಿ ಅಲರ್ಟ್ ಅಂತ ಹೇಳ್ತಾ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸತ್ಯ ಯಾವುದು, ಸುಳ್ಳು ಯಾವುದು, ಸತ್ಯಾಸತ್ಯತೆ ಏನು, ಏನಾಗ್ತಾ ಇದೆ ನಿಜವಾಗ್ಲು ಅನ್ನುವಂತಹ ವಿಚಾರ ನಮ್ಮ ಜನರಿಗೆ ಮುಟ್ಟಿಸಬೇಕು. ಬಹಳಷ್ಟು ಜನರು ಪ್ಯಾನಿಕ್ ಆಗಿದ್ದೀರಿ. ಯಾಕಂದ್ರೆ ಯುದ್ಧ ಆಗ್ತಾ ಇದೆಯಂತೆ, ನಮ್ಮವರು ಹೊರದೇಶದಲ್ಲಿದ್ದಾರೆ, ನಮ್ಮವರು ಕುವೈಟ್ನಲ್ಲಿ, ಅಬುದಾಬಿಯಲ್ಲಿ, ಜೊತೆಗೆ ಖತರ್ನಲ್ಲಿ, ಹೀಗೆ ಬಹಳಷ್ಟು ಅರಬ್ ದೇಶಗಳಲ್ಲಿ ನಮ್ಮ ತುಳುವರು, ನಮ್ಮ ಕನ್ನಡಿಗರು ಅಲ್ಲಿ ಹೊರದೇಶದಲ್ಲಿ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಏನು ಬಾಂಬ್ ಬೀಳ್ತಾ ಇದೆಯಂತೆ, ಯುದ್ಧ ಆಗ್ತಾ ಇದೆಯಂತೆ, ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ, ನಮ್ಮವರು ಸೇಫ್ ಆಗಿದ್ದಾರಾ ಅನ್ನುವಂಥದ್ದು ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ನಿಮಗೋಸ್ಕರ, ನಮ್ಮವರಿಗೋಸ್ಕರ, ನಮ್ಮ ಕನ್ನಡಿಗೋಸ್ಕರ, ನಮ್ಮ ತುಳುವರಿಗೋಸ್ಕರ. ಯಾಕಂದ್ರೆ ಇಂತಹ ಬಹಳಷ್ಟು ಆತಂಕಗಳು, ಇಂತಹ ಬಹಳಷ್ಟು ಸುಳ್ಳು ಸುದ್ದಿಗಳು, ಇಂತಹ ಬಹಳಷ್ಟು ಸುದ್ದಿಗಳ ನಡುವೆ ಯಾವುದು ಸತ್ಯ ಅನ್ನುವಂಥದ್ದನ್ನ ನೇರವಾಗಿ ನಿಮ್ಮ ಜೊತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಹಂಚಿಕೊಳ್ತಾ ಇದ್ದೀವಿ. ಇವೆಲ್ಲದ ನಡುವೆ ಆ ಒಂದು ಪರಿಸ್ಥಿತಿ, ಯುದ್ಧದ ಪರಿಸ್ಥಿತಿ ಆದಷ್ಟು ಬೇಗ ಶಾಂತಿಯುತವಾಗ್ಲಿ, ಎಲ್ಲವೂ ಕೂಡ ಸರಿಯಾಗ್ಲಿ ಅನ್ನುವಂಥದ್ದು ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ. ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನೇರವಾಗಿ ನಮ್ಮವರು, ನಮ್ಮ ಕನ್ನಡಿಗರು, ನಮ್ಮ ತುಳುವರು ಹೊರದೇಶದಲ್ಲಿದ್ದುಕೊಂಡು ನಮ್ಮವರಿಗೋಸ್ಕರ ಬಹಳಷ್ಟು ಸೇವೆಯನ್ನ ಮಾಡಿರುವಂತಹ ಸೇವಕರು, ಸಮಾಜ ಸೇವಕರು, ಗಣ್ಯ ವ್ಯಕ್ತಿಗಳು, ಉದ್ಯಮಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಆತ್ಮೀಯಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವತಾ ಹಿತೈಷಿ, ದುಬೈ, UAE ಇಂದ ಉದ್ಯಮಿಗಳು, ಜೊತೆಗೆ ನಮ್ಮ ಕರಾವಳಿ ಭಾಗ ಮಾತ್ರ ಅಲ್ಲ, ಇಡೀ ನಮ್ಮ ನಾಡಿನಾದ್ಯಂತ ಹೆಸರುವಾಸಿಯಾಗಿರುವಂತಹ ಪ್ರಸಿದ್ಧ ಉದ್ಯಮಿ ರೊನಾಲ್ಡೋ ಕುಲಾಸಸ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯ ಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ರೊನಾಲ್ಡೋ ಕುಲಾಸಸ್ ಅವರಿಗೆ ಆತ್ಮೀಯ ಗ್ರಂಥ ಸ್ವಾಗತ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಗಣ್ಯ ವ್ಯಕ್ತಿ ಇದ್ದಾರೆ. ಅಧ್ಯಕ್ಷರು BCCI UAE ಕನ್ನಡಿಗಾಸ್ ಹೆಲ್ಪ್ ಲೈನ್, ಇದರ ಹಿದಾಯತ್ ಅಡ್ಡೂರು ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ NRI ಫಾರಂ ಬಹರೇನ್, ಇದರ ಅಧ್ಯಕ್ಷರು ರಾಜ್ಕುಮಾರ್ ಸರ್ ಇದ್ದಾರೆ. ರಾಜ್ಕುಮಾರ್ ಸರ್, ತಮಗೂ ಕೂಡ ಆತ್ಮೀಯ ಗ್ರಂಥ ಸ್ವಾಗತ. ಅದೇ ರೀತಿ ಅಬ್ದುಲ್ ರಜಾಕ್ ಸರ್, ಉದ್ಯಮಿ, ಕುವೈಟ್, ಇವರಿಗೂ ಕೂಡ ಆತ್ಮೀಯ ಗ್ರಂಥ ಸ್ವಾಗತ. ಅದೇ ರೀತಿ ಸರ್ವೋತ್ತಮ ಶೆಟ್ಟಿ ಸರ್, ಉದ್ಯಮಿ, ಅಬುದಾಬಿ, ಇವರಿಗೂ ಕೂಡ ಆತ್ಮೀಯ ಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬಹುಶಃ ಕಂಡು ಬರ್ತಾ ಇದೆ. ಸೊ ದಟ್ಸ್ ವೈ. ಹಾಗಿದ್ದಾಗ ನಮ್ಮ ಟೆಕ್ನಿಕಲ್ ಟೀಮ್ ದಯಮಾಡಿ ಗೆಸ್ಟ್ಗಳ ಬಿಫೋರ್ ದಟ್ ನಾನು ಬಹಳಷ್ಟು ವಿಚಾರಗಳು, ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಯಾಕಂತ ಬಂದಾಗ ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷದಲ್ಲಿ ಕನ್ನಡಿಗರ ರಕ್ಷಣೆಗೆ ಈಗಾಗಲೇ ಹೆಲ್ಪ್ ಲೈನ್ ಅನ್ನ ಸರ್ಕಾರವು ಕೂಡ, ಜೊತೆಗೆ ಕನ್ನಡಿಗಾಸ್ ಹೆಲ್ಪ್ ಲೈನ್ ಕೂಡ ಶುರು ಮಾಡಿದೆ. ಹಾಗಿದ್ದಾಗ ನಮ್ಮ ಕನ್ನಡಿಗರು
ಹೊರದೇಶದಲ್ಲಿದ್ದಾರೆ, ಅರಬ್ ರಾಷ್ಟ್ರಗಳಲ್ಲಿದ್ದಾರೆ, ಅವರಿಗೆ ಕಷ್ಟ ಆಗ್ತಾ ಇದೆ ಅಂತ ಬಂದಾಗ ಪ್ರತಿ ಬಾರಿಯೂ ಕೂಡ ಕನ್ನಡಿಗಸ್ ಹೆಲ್ಪ್ ಲೈನ್ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದೆ. ಈ ಬಾರಿಯೂ ಕೂಡ ಅವರುಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಕನ್ನಡಿಗಸ್ ಹೆಲ್ಪ್ ಲೈನ್ ನ ಹಿದಾಯತ್ ಅಡ್ಡೂರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಈ ಒಂದು ವಿಚಾರವನ್ನ ಗಮನಿಸಬೇಕು. ಇಲ್ಲಿ ಸಂಘರ್ಷ ಆಗ್ತಾ ಇರುವಂತದ್ದು ಇಸ್ರೇಲ್ ಮತ್ತು ಇರಾನ್, ಜೊತೆಗೆ ಜಂಟಿಯಾಗಿ ಅಮೆರಿಕ ಕೂಡ ಯುದ್ಧ ಸಾರಿರುವಂತದ್ದು ಇರಾನ್ನ ಮೇಲೆ ತಮ್ಗಳಿಗೆ ಗೊತ್ತಿದೆ. ಹಾಗಿದ್ದಾಗ ಇರಾನ್ ಯಾಕೆ ಈ ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ತಮಗೆಲ್ಲರೂ ಕೂಡ ಗೊತ್ತಿದೆ ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲ ಇದೆ. ಸೊ ಅದರ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇರುವಂತದ್ದು, ಅದರ ಮೇಲೆ ಇರಾನ್ನ ದಾಳಿ ಹೊರತು ನೇರವಾಗಿ ಯಾವುದೇ ರೀತಿಯ ಅರಬ್ ರಾಷ್ಟ್ರಗಳ ಗವರ್ಮೆಂಟ್ ಅಥವಾ ಅವರ ಜನಜೀವನಕ್ಕೆ ಹಾನಿಯಲ್ಲ ಅನ್ನುವಂಥದ್ದು ಇರಾನ್ ಮೇಲ್ನೋಟಕ್ಕೆ ಹೇಳ್ತಾ ಇರುವಂತದ್ದು. ಆದರೆ ಅಲ್ಲಿ ಕುವೈಟ್ ಭಾಗಗಳಲ್ಲಿ ಬಹುಶಃ ಈಗ ಸೇನಾ ನೆಲೆಗಳು, ಅಮೆರಿಕ ಸೇನಾ ನೆಲೆಗಳನ್ನು ಹೊರತುಪಡಿಸಿಯೂ ಕೂಡ ಕೆಲವು ಭಾಗಗಳ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ಸುದ್ದಿ. ಆ ರೀತಿಯ ಸುದ್ದಿ ಇದೆ. ಆ ಸುದ್ದಿ ಏನು, ಸತ್ಯಾಸತ್ಯತೆ ಏನು, ಅದನ್ನು ತಿಳಿದುಕೊಳ್ಬೇಕು. ಜೊತೆಗೆ ಎಲ್ಲೂ ಕೂಡ ಪ್ಯಾನಿಕ್ ಆಗಬಾರ್ದು, ಜನರಿಗೆ ಅವೇರ್ನೆಸ್ ಅನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ. ಹಾಗಿದ್ದಾಗ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೊನಾಲ್ಡ್ ಕುಲಾಸಸರ್, ಮಾನವತಾ ಹಿತೈಷಿ, ದುಬೈ UAE, ಪ್ರಸಿದ್ಧ ಉದ್ಯಮಿ, ಆತ್ಮೀಯ ಸ್ವಾಗತ ಸರ್ ರೊನಾಲ್ಡ್ ಸರ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡಿಗಸ್ ಹೆಲ್ಪ್ ಲೈನ್ ಅಧ್ಯಕ್ಷರು BCCI UAE ಹಿದಾಯತ್ ಅಡ್ಡೂರು ಸರ್ ಇದ್ದಾರೆ. ಆತ್ಮೀಯ ಸ್ವಾಗತ ಸರ್ ತಮಗೂ ಕೂಡ. ನಮಸ್ತೆ ಸರ್. ನಮಸ್ತೆ. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು NRI ಫಾರಂ ಬಹರೇನ್ ಇದರ ರಾಜ್ಕುಮಾರ್ ಸರ್ ಇದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಇದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕುವೈಟ್ ಉದ್ಯಮಿ ಅಬ್ದುಲ್ ರಜಾಕ್ ಸರ್ ಇದ್ದಾರೆ. ಆತ್ಮೀಯ ಸ್ವಾಗತ ಸರ್. ತಮಗೂ ಕೂಡ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಯಮಿ ಅಬುದಾಬಿ ಸರ್ವೋತ್ತಮ್ ಶೆಟ್ರು ಇದ್ದಾರೆ. ಆತ್ಮೀಯ ಸ್ವಾಗತ ಸರ್. ತಮಗೆ ನಮಸ್ತೆ ಸರ್. ಎಸ್, 5 ಅತಿಥಿಗಳು, ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ತುಳುನಾಡು ಕನ್ನಡಿಗರು, ಜೊತೆಗೆ ಹೊರದೇಶದಲ್ಲಿರುವಂತಹ ನಮ್ಮವರಿಗೋಸ್ಕರ ಬಹಳಷ್ಟು ಸೇವೆಯನ್ನ ಮಾಡಿರುವಂತಹ ಗಣ್ಯ ವ್ಯಕ್ತಿಗಳು. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ, ಎಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ, ಮಾತೆಲ್ಲ ಸೌಖ್ಯ ಉಳ್ಳಾರ, ಮಾತೆಲ್ಲ ಆರಾಮವಾಗಿದ್ದೀರಿ ಅನ್ನುವಂತಹ ಒಂದು ನಂಬಿಕೆ. ಸೊ ಅದರ ಮೇಲೆ ನಾನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಯಾಕಂದ್ರೆ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲೂ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ನಾವು ಊರಲ್ಲಿದ್ದೀವಿ ಸರ್, ನೀವುಗಳು ಆ ಒಂದು ಯುದ್ಧ ಆಗ್ತಾ ಇರುವಂತಹ ಸ್ಥಳದಲ್ಲಿದ್ದೀರಿ. ಬಹಳಷ್ಟು ಜನರಿಗೆ ಒಂದು ಭಯ ಇದೆ, ನಮ್ಮವರು ಏನಾಗ್ತಾ ಇದೆ, ಯುದ್ಧ ಆಗ್ತಾ ಇದೆ ಅನ್ನುವಂಥದ್ದು. ಸೊ ದ್ಯಾಟ್ಸ್ ವೈ ಹಾಗಿದ್ದಾಗ ಒಂದು ರಿಯಲ್ ಇನ್ಫಾರ್ಮೇಷನ್ ಅನ್ನು ಕೊಡುವ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಸರ್. ಸೊ ಹಾಗಿದ್ದಾಗ ನಾನು ಮೊದಲನೇದಾಗಿ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ರೊನಾಲ್ಡ್ ಸರ್, ಸದ್ಯದ ಪರಿಸ್ಥಿತಿ ಸರ್ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂದ್ರೆ ಬಹಳಷ್ಟು ಸುಳ್ಳು ಸುದ್ದಿಗಳು, ರೂಮರ್ಸ್ಗಳು, ಭಯ, ಆತಂಕ ಎಲ್ಲಗಳ ನಡುವೆ ರೊನಾಲ್ಡ್ ಸರ್ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನು ಸಂಘರ್ಷ ನಡೀತಾ ಇದೆ, ರಿಬೌಂಡ್ ಆಗ್ತಾ ಇದೆ. ಎಸ್ ಸರ್, ಕೇಳ್ತಾ ಇದೆ ಸರ್. ಮಾತಾಡಿದ ರಿಬೌಂಡ್ ಆಗ್ತಾ ಇದೆ ಅಂತ ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ ಸರ್. ಪರವಾಗಿಲ್ಲ, ಮಾತಾಡಿದ್ದು ರಿಪೀಟ್ ಆಗ್ತಾ ಇದೆ. ಈಗ ಈಗಿನ ಏನ್ ಸಂಘರ್ಷ ಇದೆ ಅಮೆರಿಕ ಮತ್ತೆ ಇಸ್ರಾಯೇಲ್ ಇರಾನ್ ಜೊತೆಯಲ್ಲಿ, ಅದು ಒಂದು ಕಡೆ ಆದ್ರೆ ನಾವು ಹೇಳಿದ ಪ್ರಕಾರ ಅವರು ಇರಾನ್ ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ, ಅದರ ಏಕಕಾಲದಲ್ಲಿ 15 ರಾಷ್ಟ್ರಗಳಲ್ಲಿ ಅವರು ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಈಗ ದುಬೈಯಲ್ಲಿ ಹೇಳೋದಾದ್ರೆ ಇಲ್ಲಿ ಯಾವುದೂ ಕೂಡ ಅಮೆರಿಕನ ನೆಲೆ ಇಲ್ಲ ಇಲ್ಲಿ. ಮತ್ತೆ ರಿಯಾದ್ ಎಲ್ಲಿ ಅವರು ಅಟ್ಯಾಕ್ ಮಾಡಿದ್ದಾರೆ, ರಿಯಾದಲ್ಲೂ ಕೂಡ ಅಲ್ಲಿ ಅಮೆರಿಕನ್ ನೆಲೆ ಇಲ್ಲ, ಅಲ್ಲಿನೂ ಮಾಡಿದ್ದಾರೆ. ಈಗ ಒಮಾನ್ ಈಗ ಒಂದು ಏನ್ ಹೇಳ್ತೀರಿ, ಸಂಧಾನ ಮಾಡೋದಕ್ಕೆ ಹೊರಟಿರುವಂತ ದೇಶ. ಅಮೆರಿಕ ಮತ್ತೆ ಇರಾನ್ ಮಧ್ಯಸ್ಥಿಕೆಯಲ್ಲಿ ಒಂದು ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡು ಸಂಧಾನ ಮಾಡೋದಕ್ಕೆ ಹೊರಟಿರುವ ದೇಶ. ಅಲ್ಲಿನೂ ಕೂಡ ಫೋರ್ಟಿಗೆ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದ ಅವರ ಉದ್ದೇಶ ಏನು ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅವರ ಪರವಾಗಿ ಅವರ ಡಿಪ್ಲೊಮ್ಯಾಟ್, ಸೀನಿಯರ್ ಡಿಪ್ಲೊಮ್ಯಾಟ್ ನಿನ್ನೆ ಒಂದು ಅವರ ಸಂಧಾನ ಟೈಮ್ಸ್ ನಲ್ಲಿ ಅವರು ಹೇಳುವ ಪ್ರಕಾರ ನಮಗೆ ಯಾವುದೇ ಗಲ್ಫ್ ರಾಷ್ಟ್ರಗಳಲ್ಲಿ ಯಾರ ಬಗ್ಗೆನೂ ಕೂಡ ದ್ವೇಷ ಇಲ್ಲ, ನಾವು ಅವರಿಗೆ ಅಟ್ಯಾಕ್ ಮಾಡೋದಾಗಿ ಯುದ್ಧ ಮಾಡೋದಕ್ಕೆ ನಾವು ಬಯಸೋದಿಲ್ಲ. ಬಟ್ ಅವರ ನೆಲೆಗಳಿಂದ ನಮಗೆ ಅಟ್ಯಾಕ್ ಆಗಿದೆ ಅಂತ ಖಾತ್ರಿ ಆಗಿದ್ದರಿಂದ ನಾವು ಅದನ್ನ
ಕೈಗೊಂಡಿದ್ದೀವಿ, ನಾವು ಕೈಕಟ್ಟಿ ಕೂತ್ಕೊಳ್ಳಕ್ಕಾಗೋದಿಲ್ಲ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ. ಓಕೆ. ಆ ಮಾತಿನಲ್ಲಿ ಸತ್ಯಾಂಶವಿಲ್ಲ. ಹಾ ಹಾ ಹಾ. ಇದು ಒಂದು ಕಡೆ. ಓಕೆ. ಎರಡನೇದು ಏನಂತ ಹೇಳಿದ್ರೆ, ಅವರ ಈಗ ಅಮೆರಿಕ ಮತ್ತೆ ನಮ್ಮ ಇಸ್ರಾಯೇಲ್ ವಾದ ಏನಂತ ಹೇಳಿದ್ರೆ, ಯಾವುದೇ ಒಂದು ಡಿಕ್ಟೇಟರ್ಶಿಪ್ ಕಂಟ್ರಿ ದೇಶ ಅಟಾಮಿಕ್ ಪವರ್ ಅನ್ನು ಇಟ್ಕೊಂಡು ಅಥವಾ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಾಕ್ಷನ್ ಅನ್ನು ಇಟ್ಕೊಂಡು ಇದ್ರೆ ಅದು ಎಲ್ಲ ಸುತ್ತಮುತ್ತಲಿನ ದೇಶಗಳಿಗೆ ಅಪಾಯಕಾರಿ. ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಆದ್ರೆ ಅದನ್ನು ಉಪಯೋಗಿಸಬೇಕಾದರೆ ಬೇಕಾದಷ್ಟು ನಿಮಗೆ ಕಟ್ಟುನಿಟ್ಟುಗಳು ಇದು ಇರುತ್ತೆ, ಪಾಲಿಸಿಗಳು ಇರುತ್ತೆ. ಅವ್ರಿಗೆ ಆ ರೀತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯವಿಲ್ಲ. ರೆಡ್ ಬಟನ್ ಅವರಿಗೆ ಬೇಕಾದಾಗ ಒತ್ತೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಡಿಕ್ಟೇಟರ್ಶಿಪ್ ಆಗಿರುವಾಗ ಇದು ಅವರ ಕೈಯಲ್ಲಿ ಬರಬಾರದು ಅನ್ನುವ ಉದ್ದೇಶದಿಂದ ಅಲ್ಲಿಯ ರೆಜಿಮ್ ಅನ್ನು ಬದಲಾವಣೆ ಮಾಡುವ ಉದ್ದೇಶದಿಂದ ಹೊರಟಿರುವಂತ ಪ್ರಯತ್ನ ಇದು. ಇದು ಒಂದು ರೀತಿಯ ಯುದ್ಧ ಅಂತ ಹೇಳಕ್ ಆಗುದಿಲ್ಲ. ಮುಂದೆ ಇದು ಯುದ್ಧ ಆಗಿ ಪರಿವರ್ತನೆ ಆಗ್ಬಹುದು. ಇದುವರೆಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಆ ರೆಜಿಮ್ ಅನ್ನು ಬದಲಾಯಿಸಬೇಕು. ಆದ್ರೆ ಇದುವರೆಗೆ ನಮ್ಮ ತಿಳುವಳಿಕೆ ಪ್ರಕಾರ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಅಲ್ಲಿಯ ಫೆಸಿಲಿಟೀಸ್ಗಳನ್ನ ಡೆಸ್ಟ್ರಾಯ್ ಮಾಡೋದನ್ನ ನೋಡ್ತಾ ಇದ್ದಾರೆ. ಫೆಸಿಲಿಟೀಸ್ಗಳು ಡೆಸ್ಟ್ರಾಯ್ ಮಾಡೋದು ಒಂದು, ಆದ್ರೆ ನಾಲೆಜ್ ಅನ್ನ ಡೆಸ್ಟ್ರಾಯ್ ಮಾಡಿದ್ದೀರಾ? ಈಗ ಫೆಸಿಲಿಟೀಸ್ ಡೆಸ್ಟ್ರಾಯ್ ಮಾಡಿ ಅದೇ ರೆಜಿಮ್ ಈಗ ಅವ್ರೀಗ ಮುಖ್ಯ ನಾಯಕರನ್ನು ಈಗ ಆಲ್ರೆಡಿ ಹತರಾಗಿದ್ದಾರೆ ಈ ಸಂಘರ್ಷದಲ್ಲಿ. ಮತ್ತೆ ಒಂದು 40 ಮುಖ್ಯ ಸೇನಾಪತಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಸೆಕ್ರೆಟರೀಸ್ಗಳಾಗಿರ್ಬೋದು, ಅದು ಮೀಡಿಯಾದಲ್ಲಿ ತೋರಿಸಿರೋ ಪ್ರಕಾರ 40 ಮಂದಿ ಲೀಡರ್ಸ್ ಗಳನ್ನ ಹತ್ಯೆ ಮಾಡಲಾಗಿದೆ. ಮತ್ತೆ ಅವರು 47 ವರ್ಷದಿಂದ ಇದು ನಡೆದು ಬಂದ ದಾರಿ, ಅದರಲ್ಲಿ ಸಾವಿರಾರು ಮಂದಿ ಇರುವಾಗ ಅವರು 47 ಹೋದ್ರೆ, ಈಗ ಅವ್ರು 40 ಹೋದ್ರೆ ಮತ್ತೆ ನೆಕ್ಸ್ಟ್ ಮತ್ತೆ ಯಾರೋ ಬರ್ತಾರೆ. ಸೊ ನಾಲೆಜ್ ಹಾಗೆ ಇದ್ರೆ ಈ ಫೆಸಿಲಿಟಿ ಏನ್ ಡೆಸ್ಟ್ರಾಯ್ ಮಾಡಿದ್ರು ಅದನ್ನು ಮತ್ತೆ ಪ್ರಾರಂಭ ಮಾಡಕ್ ಸಾಧ್ಯ ಉಂಟು. ಅದರಿಂದ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ರೆಜಿಮ್ ಬದಲಾವಣೆ ಆಗಬೇಕು, ಡೆಮೋಕ್ರೆಟಿಕ್ ಕಂಟ್ರಿ ಆಗಿ ಪರಿವರ್ತನೆ ಆಗಬೇಕು. ಅದರಿಂದ ಒಂದು ಹಂತದಲ್ಲಿ ಅಮೆರಿಕನ್ ಅಧ್ಯಕ್ಷರ ಇದು ಏನಂತ ಹೇಳ್ತೀರಿ, ಒಂದು ಕಾಲ್ ಅನ್ನು ನಾವು ನೋಡಿದ್ವಿ ಅಲ್ಲಿಯ ಜನರಿಗೆ. ನೀವುಗಳು ಸರ್ಕಾರವನ್ನು ರಚನೆ ಮಾಡುವುದಾದರೆ ಹಿಂದೆ ನೀವು ನಮ್ಮ ಸಹಾಯ ಕೇಳಿದ್ರೆ, ಆದ್ರೆ ಯಾವ ಅಧ್ಯಕ್ಷರು ಮುಂದೆ ಬಂದಿಲ್ಲ. ಈಗ ನಾನು ಬರ್ತಾ ಇದ್ದೀನಿ, ನೀವು ರಚನೆ ಮಾಡಿ ಅಂತ. ಆದರೆ ಅದು ಆಗುವ ತನಕ ಈ ಪ್ರಯತ್ನ ಅದು ಯಾವುದೇ ಪ್ರಯೋಜನಕಾರಿ ಆಗುದಿಲ್ಲ ಅಂತ ನನ್ನ ಭಾವನೆ. ಅಲ್ವಾ? ಎಸ್ ಸರ್. ಜೊತೆಗೆ ಸರ್, ಈಗ ಹಾಗಾದ್ರೆ ನೀವು ಹೇಳುವ ಪ್ರಕಾರ ಅಲ್ಲಿ ಅಮೆರಿಕ ನೆಲೆಗಳು ಎಲ್ಲೆಲ್ಲ ಇದೆ ಅದನ್ನ ಹೊರತಾಗಿಯೂ ಕೂಡ ಈಗ ಅಟ್ಯಾಕ್ ಆಗ್ತಾ ಇದೆಯಾ ಸರ್? ನನಗೆ ಕೇಳ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಹೌದೌದು, ಅವರು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಈಗಿನ ಟೆಕ್ನಾಲಜಿ ಪ್ರಕಾರ ಎಲ್ಲರಿಗೂ ಗೊತ್ತಿದೆ ಯಾರ್ಯಾರ ನೆಲೆ ಎಲ್ಲೆಲ್ಲಿ ಇದೆ ಅಂತ. ಅದಕ್ಕೆ ಅನುಗುಣವಾಗಿ ಅವರಲ್ಲಿರುವ ಯುದ್ಧ ಸಾಮಗ್ರಿಗಳು ಮತ್ತೆ ಎಕ್ವಿಪ್ಮೆಂಟ್ಸ್ಗಳು ಏನಿದೆ ಈಗೆಲ್ಲ AI ಪರಿವರ್ತಿತ ಮಿಷನರೀಸ್ಗಳು, ಆಟೋಮೇಷನ್ ಎಲ್ಲ ಇರೋದ್ರಿಂದ ಅವರಿಗೆ ಸುಲಭ ಅಲ್ಲಿ ಆ ಟಾರ್ಗೆಟ್ ಅನ್ನು ಹಾಕಿ ಬಟನ್ ಒತ್ತೋದಕ್ಕೆ. ಅದರಿಂದ ಆ ಪ್ರಯತ್ನ ಅಂತೂ ನಡೀತಾ ಇದೆ. ಯಾವುದೇ ದೇಶ ನೀವೇ ಈಗ ಮಾತಾಡೋದಾದ್ರೆ, ಒಂದು ನಮಗೆ ಅಟ್ಯಾಕ್ ಆಗುವ ಸಂದರ್ಭದಲ್ಲಿ ಕೈಕಟ್ಟಿ ಅಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನಂತೂ ಕಳ್ಕೊಳ್ತೀನಿ.
ನಾನು ಹೋಗುವ ಮೊದಲು ಎಷ್ಟು ಸಾಧ್ಯ ಉಂಟೋ ಇತರರಿಗೆ ನಷ್ಟ ಮಾಡುವುದಕ್ಕೆ ಅಥವಾ ನಾಶ ಮಾಡುವುದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವ ಒಂದು ಧೋರಣೆ ಇದ್ದೇ ಇರುತ್ತಲ್ಲ ಅವರಲ್ಲಿ. ನಿಜ ನಿಜ, ಹೌದು. ಅದನ್ನ ಏನು ನಾವು ಈಗ ನೋಡ್ತಾ ಇರೋದು ಇದುವರೆಗೆ. ದೇವರ ದಯೆಯಿಂದ ಇದು ಬದಲಾವಣೆ ಆದ್ರೆ ಅವರು ಸಂಧಾನಕ್ಕೆ ಬಂದ್ರೆ ಆಯ್ತು. ನೀವು ಕೇಳ್ತಾ ಇರೋದು ಯಾಕಂದ್ರೆ ಈ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಮತ್ತೆ ಇದು ಅಟಾಮಿಕ್ ಪವರ್, ನಾವೇನು ಯುರೇನಿಯಂ ಹೆಚ್ಚು ಕ್ರೋಢೀಕರಿಸಿ ಅದರಿಂದ ತಯಾರು ಮಾಡಿದ ಬಾಂಬ್ ಅನ್ನ ನಾಳೆ ಮನಬಂದಂತೆ ಯೂಸ್ ಮಾಡಿದ್ರೆ ಉಪಯೋಗಿಸೋದಕ್ಕೆ ಸಾಧ್ಯ ಆಗಬಾರದು. ಅದರಿಂದ ನಾವು ಕೂಡ ಯಾಕೆ ಮಾನವ ಧರ್ಮವನ್ನು ಎಲ್ಲರೂ ಎತ್ತಿ ಹಿಡಿದ್ರೆ, ಮಾನವ ಕುಲವನ್ನ ಯೋಚನೆ ಮಾಡಿದ್ರೆ ಯಾರಿಗಾದ್ರೂ ಆಗಲಿ ನಷ್ಟ ಆದರೆ ಅವರು ಮನುಷ್ಯರೇ ಅಲ್ವಾ, ಎಲ್ಲರೂ ಮಾನವರೇ ಅಲ್ವಾ? ಕರೆಕ್ಟ್ ಕರೆಕ್ಟ್, ನಿಜ. ಅದು ಒಂದು ರೀತಿಯಲ್ಲಿ ಬಂದಿದ್ದೇ ಆದರೆ ಅಲ್ವಾ? ಒಂದು ನಿಮಿಷ, ಇಲ್ಲಿ ಭೋಜೇಗೌಡರು ಕೂಡ ಲೈನ್ ಅಲ್ಲಿ ಇದ್ದಾರೆ. ಓಕೆ ಓಕೆ, ಎಸ್ ಭೋಜೇಗೌಡ್ರೆ, ಎಸ್, ವಿಧಾನ ಪರಿಷತ್ ಸದಸ್ಯರು ಭೋಜೇಗೌಡರು ಸರ್. ಎಸ್ ಸರ್, ಎಸ್ ಸರ್. ಸರ್, ಇವತ್ತು ಫ್ಲೈಟ್ ಆಪರೇಟ್ ಆಗ್ತದಂತ. ಓಕೆ ಓಕೆ ಓಕೆ, ಆಯ್ತು. ಅದು ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಏರ್ಪೋರ್ಟಿಗೆ ಹೋಗೋದಕ್ಕೆ ಆಯ್ತು. ಸರ್ ಈಗ ಭೋಜೇಗೌಡರು ಸರ್ ಕೂಡ ಅಂದ್ರೆ ನಮ್ಮ MLC ಅವರು ಕೂಡ ದುಬೈಯಲ್ಲಿ ಇದ್ದಾರೆ ಅಂತ ಕಾಣ್ತದೆ ಅಲ್ವಾ? ವ್ಯವಸ್ಥೆ ಮಾಡ್ತೀನಿ. ಹೌದೌದು, ಅವರು ದುಬೈಯಲ್ಲಿದ್ದಾರೆ. ಸಾರಿ, ಭೋಜೇಗೌಡರು ಪಾಪ ಇಲ್ಲಿ ಹೌದು ದುಬೈಯಲ್ಲಿದ್ದಾರೆ. ಅವ್ರು ನನ್ನ ಮನೇಲಿ ಇದ್ರು, ಅವ್ರು ಈಗೆಲ್ಲ ಹೊರಗಡೆ ಹೋಗಿದ್ರು. ಅವ್ರಿಗೆ ಈಗ ಕಾಲ್ ಬಂತ ನೋಡಿ, ಇದೊಂದು ಒಳ್ಳೆ ಸುದ್ದಿ. ಈಗ ಇದ್ದಾಗ ದುಬೈ ಏರ್ಪೋರ್ಟ್ ಈಗ ಫ್ಲೈಟ್ಸ್ ಆಪರೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಏನು ಇದುವರೆಗೆ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುತ್ತಿದ್ರು, ಅದು ದೇವ್ರೆ ದುಬೈ ಅದು ಕೆಲವು ಕನ್ನಡ ಚಾನೆಲ್ಗಳಲ್ಲಿ ಭೋಜೇಗೌಡರಿಗೆ ಹೇಳಿದೆ, ಇವರು ಯಾಕೆ ಈ ತರ ಮಾಡ್ತಿದ್ದಾರೆ, ಅಂತದ್ದೇನೂ ಆಗಿಲ್ಲ. ಇಲ್ಲಿ ಕೆಲವು ಮಿಸೈಲ್ಸ್ಗಳು ಬಂದಿದ್ದನ್ನ ಅಲ್ಲೇ ಹೊಡೆದು ಇದ್ದಾರೆ. ಡೆಬ್ರಿಸ್ ಮಾತ್ರ ಬಿದ್ದಿದೆ, ಅದರಿಂದ ಕೆಲವು ಕ್ಯಾಶುಯಾಲಿಟಿ ಆಗಿದೆ, ಅದು ಸಹಜನೇ. ಬಟ್ ಅದು ಬಿಟ್ರೆ ಅವರು ಹೇಳುವ ಪ್ರಕಾರ ದುಬೈ ಯಾವ ತರ ಆಗಿದೆ, ಈ ತರ ಆಗಿದೆ ಅಂತ ಹೇಳ್ತಾ ಇರೋದು ಎಲ್ಲ ಸುಳ್ಳುಗಳು ಅಲ್ವಾ? ಅಂತದೇನು ಅನಾಹುತ ಆಗುವಂತ ಕೆಲಸಗಳು ಆಗಿಲ್ಲ, ಪ್ರಯತ್ನ ಮಾಡಿದ್ದಾರೆ. ಕರೆಕ್ಟ್, ಇರಾನ್ ಕಡೆಯಿಂದ. ಸರ್, ಹಾಗಾದ್ರೆ ಈಗ ದುಬೈಯಲ್ಲಿ ಈಗ ನಮ್ಮ ವಿಮಾನಗಳು ಹಾರಾಟ ಶುರು ಮಾಡುತ್ತಾ ಹೇಗೆ? ದುಬೈಯಿಂದ ವಿಮಾನ ಹಾರಾಟಗಳು ಶುರು ಮಾಡುತ್ತಾ ಹೇಗೆ ಅಂತೇಳಿ, ಯಾಕಂದ್ರೆ ಈಗ ನೀವು ಇನ್ಫಾರ್ಮೇಶನ್ ಹೇಳಿದ್ರಲ್ಲ ಸರ್. ಹೌದು, ಈಗ ನನಗೆ ಭೋಜೇಗೌಡರು ಅದನ್ನೇ ಕಾಲ್ ಮಾಡಿ 9 ಗಂಟೆಗೆ ಫ್ಲೈಟ್ ಈಗ ಆಪರೇಟ್ ಆಗ್ತಾ ಇದೆ, ನಾವು ಸೀಟ್ ಕೊಡ್ತೀವಿ ಬನ್ನಿ ಅಂತ ಕೂಡ ಕರೀತಾ ಇದ್ದಾರೆ ಅಂತ. ಹಾಗಾದ್ರೆ ಅಂದ್ಮೇಲೆ ಈಗ ಪ್ರಯಾಣಿಕರೇ ನನ್ನ ಹತ್ರ ಹೇಳ್ಬೇಕಾದ್ರೆ ನಂಬಲೇಬೇಕಲ್ಲ ನಾನು. ನಾನು ಹೋಗ್ತಾ ಇದ್ದೀವಿ, ಯಾಕಂದ್ರೆ ಅವ್ರ ಸೂಟ್ ಕೇಸ್ಗಳು ಇಲ್ಲಿದೆ, ಇಲ್ಲೇ ಇರ್ಲಿ ತಮ್ಮಲ್ಲಿ, ನಾವು ಏರ್ಪೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ನಲ್ಲಿ ಹೇಳ್ಬೇಕು, ವೆಹಿಕಲ್ ತಗೊಂಡು ಹೋಗಿದ್ದಾರೆ. ಹಾಗಾದ್ರೆ ಒಂದು ಕ್ಲಾರಿಟಿ, ಆದ್ರೆ ಒಟ್ನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ದುಬೈ ದಗ ಹೊತ್ತಿ ಉರಿತಾ ಇದೆ ಅಂತ ಪರಿಸ್ಥಿತಿ ಇಲ್ಲ. ಹಾಗಾದ್ರೆ ತಾವುಗಳೆಲ್ಲ ಆರಾಮಾಗಿದ್ದೀರಿ ಅಲ್ವಾ? ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಬರ್ತೀನಿ ಸರ್, ಮಾತಾಡ್ತೀನಿ. ಅಂಡ್ ಎಸ್ ಹಿದಾಯತ್ ಅಡ್ಡೂರ್ ಅವರು ಕೂಡ. ಎಸ್ ಸರ್, ಹಿದಾಯತ್ ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಈಗ ಕನ್ನಡಿಗಸ್ ಹೆಲ್ಪ್ ಲೈನ್ ಕೂಡ ತಾವುಗಳು ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀರಿ ಅಂತ ಮುಂದೆ ಬಂದಿದ್ದೀರಿ. ಪ್ರತಿ ಬಾರಿ ಕೂಡ ಕೊರೋನಾ ಸಂದರ್ಭದಲ್ಲೂ ಕೂಡ ಈ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದಿರಿ ಸರ್. ಥ್ಯಾಂಕ್ಸ್ ಫಾರ್ ದಟ್. ಯಾಕಂದ್ರೆ ಒಂದು ಸಂಕಷ್ಟ ಅಂತ ಬಂದಾಗ ಈ ಮಾನಸಿಕವಾಗಿ ನೊಂದಿರ್ತಾರೆ, ಯಾರು ಇಲ್ಲ, ಆವಾಗ ತಾವುಗಳಿದ್ದೀರಿ ಅನ್ನೋ ಒಂದು ಭರವಸೆಯನ್ನ ಕೊಡ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್, ನಮ್ಮವರು ತಾವುಗಳು. ಸೊ ಹಾಗಿದ್ದಾಗ ಎಸ್ ಸರ್, ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಏನ್ ಹೇಳ್ತೀರಾ ಸರ್ ಹಿದಾಯತ್ ಸರ್?
ಖಂಡಿತ ದುಬೈಯ ಈಗಿನ ಪರಿಸ್ಥಿತಿ ತುಂಬಾ ಏನು ಹತೋಟಿ ಏನು ಕೈ ತಪ್ಪಿ ಹೋಗಿಲ್ಲ. ಎಲ್ಲ ಸುರಕ್ಷಿತರಾಗಿದ್ದಾರೆ. 48 ಲಕ್ಷ ಭಾರತೀಯರಿದ್ದೇವೆ. 3,30,30,000 ಕನ್ನಡಿಗರಿದ್ದೇವೆ. ಯಾವುದೇ ರೀತಿಯ ಅನಾಹುತ ಯಾವುದೇ ಏನೂ ಆಗಿಲ್ಲ. ಇಷ್ಟವಾಗಿ ನಮ್ಮ ಮಾಹಿತಿ ಪ್ರಕಾರ ಯಾವುದೇ ಭಾರತೀಯರಿಗೆ ಯಾವುದೇ ರೀತಿ ಇಂಜುರಿ ಅಲ್ಲ ಅನಾಹುತ ಏನು ಆಗಿಲ್ಲ ಅಂತ ನಮ್ಮ ಮಾಹಿತಿ ಪ್ರಕಾರ ಇದೆ. ಸೊ ವಿ ಆರ್ ಸೇಫ್ ಅಂಡ್ ಸೆಕ್ಯೂರ್. ಎಸ್ ಸರ್, ಪರ್ಫೆಕ್ಟ್. ಜನಜೀವನ ಸಹಜ ರೀತಿಯಲ್ಲಿದೆ. ನಿನ್ನೆ ರಾತ್ರಿ ಒಂದು ರೊನಾಲ್ಡ್ ಕ್ಲೋಸಾ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿರುವ ಎಲ್ಲ ಕನ್ನಡಿಗರ ಸಂಘಟನೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ರವೀಣ್ ಶೆಟ್ರು ಅಧ್ಯಕ್ಷರು, ಅದೇ ರೀತಿ ಶಶಿಧರ್ ನಾಗರಾಜಪ್ಪ ಕನ್ನಡ ಮತ್ತೆ ಹಲವಾರು ನಾಯಕರನ್ನು ಸೇರಿಸಿ ನಮ್ಮ ಭೋಜೇಗೌಡರು ಜಾಯಿನ್ ಆಗಿದ್ರು. ಸೊ ಇದ್ರ ಮುಖಾಂತರ ಏನಂದ್ರೆ ಯುಎಯಲ್ಲಿ ಇದೀಗ ಪ್ರಶಸ್ತ ಪರಿಸ್ಥಿತಿ ಮುಂದುವರೆದಿದೆ. ನಾವು ಯಾವ ರೀತಿ ಏನಾದ್ರು ಸಂಕಷ್ಟ ಬರ್ಬಹುದು ಅನ್ನೋ ರೀತಿಯ ಡಿಸ್ಕಸ್ ಮಾಡಿದ್ವಿ. ಈಗ ಇಲ್ಲಿ ಸಮಸ್ಯೆ ಇರೋದಂದ್ರೆ ಯುಎಗೆ ಟೂರಿಸ್ಟ್ ಆಗಿ ಬಂದಿರುವಂತ ಕನ್ನಡಿಗ ಎಷ್ಟು ಮಂದಿ ಇದ್ದಾರೆ, ಅವರಿಗೆ ಸ್ವಲ್ಪ ಫ್ಲೈಟ್ ಆಲ್ರೆಡಿ ಅವರಿಗೆ ಹೋಗೋಕೆ ಇಲ್ಲಿ ಹೋಟೆಲ್ ವ್ಯವಸ್ಥೆ ಇದ್ದಿಲ್ಲ, ಈ ರೀತಿ ಎಲ್ಲ ಸಮಸ್ಯೆ ಇತ್ತು. ಸೊ ನಿನ್ನೆ ರಾತ್ರಿಯಿಂದ ನಾವು ಅಂತವರನ್ನ ಐಡೆಂಟಿಫೈ ಮಾಡಿ ಈಗ 62 ಮಂದಿ ಮಿಲಿನಿಯಂ ಪ್ಲಾಜಾ ಹೋಟೆಲ್ ಅಲ್ಲಿದ್ದಾರೆ. ಒಂದು 50 ಮಂದಿ ಎಕ್ಸ್ಕ್ಲೂಸಿವ್ ಹೋಟೆಲ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಒಂದು 42 ಮಂದಿ ಅವಾನ ಹೋಟೆಲ್ ಅಪಾರ್ಟ್ಮೆಂಟ್ ಅಲ್ಲಿ ಇವಾಗ ನಮ್ಗೆ ಸಿಕ್ಕಿರುವಂತ ಮಾಹಿತಿ. ಇವರಿಗೆ ಏನಾದ್ರೂ ಅವಶ್ಯಕತೆ ಇದೆ. ಇವತ್ತು ನಾವೇನ್ ಮಾಡಿದ್ವಿ ಅಂದ್ರೆ ಒಂದು 40-60 ಮಂದಿಗೆ ಮೆಡಿಕಲ್ ಚೆಕ್ಅಪ್ ಮಾಡ್ಬಿಟ್ಟು ಬೇಸಿಕ್ ಎಲ್ಲಾನ ಮಾಡಿದೀವಿ. ಅವರಿಗೆ ಬೇಕಾದ ಮೆಡಿಸಿನ್ ಏನ್ ಬೇಕು, BP ಚೆಕ್ಅಪ್ ಮಾಡಿ ಏನಾದ್ರು ಸೀಮಿತ ಎಲ್ಲ ಇದಾರೆ ಕಂಡೀಷನ್ ಎಲ್ಲ ನೋಡಿದೀವಿ. ಮೋಸ್ಟ್ ಎವ್ರಿಬಡಿ ಇಬ್ಬರಿಗೆ ಮೆಡಿಸಿನ್ ಬೇಕಿತ್ತು, ಆ ಮೆಡಿಸಿನ್ ಕೂಡ ಮಾಡಿದ್ವಿ ಕನ್ನಡಿಗ. ಆ ನಂತರ ನಾವು ಇವಾಗ ಪರಿಸ್ಥಿತಿಯನ್ನು ಅವಲೋಕನೆ ಮಾಡ್ಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅದನ್ನು ಈಗ ಸರ್ಕಾರನೇ ಮುಂದೆ ಬಂದಿರೋದ್ರಿಂದ ನಾವು ಮುಖಾಂತರ ಭೋಜೇಗೌಡರು ಇವತ್ತು ಮಾತಾಡಿ ಆ ಸರ್ಕಾರದ ಕಡೆಯಿಂದ ನಾವು 2 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದನ್ನು ಕೂಡ ನಮ್ಗೆ ಪಾಸಿಟಿವ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಸೊ ರೊನಾಲ್ಡ್ ಕ್ಲೋಸ್ ಮಾಡಿರ್ಬೇಕು ಅವರು. ಸರ್ ಹಾಗಾದ್ರೆ ಇವಾಗ ಹೇಳಿ ಸರ್, ಮಾತಾಡಿ ಸರ್. ಸೊ ಆ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ಕನ್ನಡಿಗರ ಸಹಜ ಪರಿಸ್ಥಿತಿ ಇದೆ, ಹೊರಗಡೆ ಹೋಗ್ಬೋದು. ಇವತ್ತು ಈಟಿಯಾದು 8 ಫ್ಲೈಟ್ ಇಲ್ಲಿಂದ ಹೋಗಿದೆ. ಮಧ್ಯಾಹ್ನ 2 ಗಂಟೆ ಎಮಿರೇಟ್ಸ್ 3 ಫ್ಲೈಟ್ ಸಂಜೆ 9 ಗಂಟೆಗೆ ಕಳಿಸ್ತಾ ಇದೆ. ಅದು ಮುಂಬೈ, ಚೆನ್ನೈ ಮತ್ತು ಹೈದರಾಬಾದ್ ಹೋಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ದೊಡ್ಡ ಸಮಸ್ಯೆ ನಮ್ಮ ಕನ್ನಡಿಗರಿಗೆ ಭಾರತೀಯರಿಗೆ ಏನ್ ಬಂದಿಲ್ಲ. ನಾವು ಮೀಡಿಯಾದಲ್ಲಿ ಬರುವ ರೀತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಲ್ವಾ? ಸರ್, ಈಗ ಹಾಗಾದ್ರೆ ತಮ್ಮಲ್ಲಿ ಎಲ್ಲ ಪ್ರವಾಸಿಗರು ಟೂರಿಸ್ಟ್ಗಳು ಯಾರಿದ್ದಾರೆ ನೋಡಿ, ಅವರ ಎಲ್ಲ ಮಾನಿಟರಿಂಗ್ ಇದೆ, ಮಾನಿಟರ್ ಮಾಡ್ತಾ ಇದ್ದೀರಿ, ಅವರೆಲ್ಲ ಎಲ್ಲಿದ್ದಾರೆ ಅದೊಂದು ಇದೆ ಅಲ್ವಾ ಸರ್? ನಾವು ಇವತ್ತು ಎಲ್ಲ 3 ಕಡೆಗೆ ಹೋಗಿ ಅವರನ್ನೆಲ್ಲ ಭೇಟಿಯಾಗಿ ಅವರಿಗೆಲ್ಲ ಧೈರ್ಯ ತುಂಬಿ ನಿಮ್ಗೆ ಏನು ಸಮಸ್ಯೆ ಇದ್ರೆ ನಮ್ಮನ್ನ ಭೇಟಿಯಾಗಿ ಇವಾಗ ನಾವೊಂದು ಹೆಲ್ಪ್ ಲೈನ್ ಒಂದು ನಂಬರ್ ಕೂಡ ಇದೆ ನಮ್ಮ ಹತ್ರ. ಯಾರಾದ್ರೂ ಇದ್ರೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅವರ ಸಮಸ್ಯೆಯನ್ನು ಸ್ಪಂದಿಸ್ತೇವೆ ಅಂತ ಇದೆ. ಹಾಗಾದ್ರೆ ಅಲ್ಲಿ ನೀವಿರುವಂತ ಸ್ಥಳದಲ್ಲಿ ಆ ಬಾಂಬ್ಗಳು ಬರುವಂತದ್ದು ಅಥವಾ ಈ ರೀತಿ ಬೀಳುವಂತದ್ದು ಏನಿಲ್ಲ, ಸೀನ್ಗಳಿಲ್ಲ ಹಾಗಾದ್ರೆ? ಇಲ್ಲ, ಆಕ್ಚುಲಿ ಏನಾಗಿದೆ ಅಂದ್ರೆ ಇಲ್ಲಿ ಬರುವಂತ ಎಲ್ಲ ಮಿಸೈಲ್ಸ್ ಮತ್ತೆ ಡ್ರೋನ್ ಅನ್ನ ನಮ್ಮ ಇಲ್ಲಿಯ ಅಥಾರಿಟೀಸ್, ಇಲ್ಲಿ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ಡಿಫ್ಯೂಸ್ ಮಾಡ್ತಾ ಇದ್ದಾರೆ, ಇಂಟರ್ಸೆಪ್ಟ್ ಮಾಡ್ಕೊಂಡು. ಅದರಿಂದ ಬೀರುವಂತ ಡೆರ್ಬೀಸ್ ಏನಿದೆ 1-2 ಕಡೆಯಲ್ಲಿ ಇನ್ಸಿಡೆಂಟ್ ಆಗಿರೋದು ಮಾತ್ರ ಕಾಣ್ತಾ ಇದೆ. ಅಂಡರ್ ಕಂಟ್ರೋಲ್. ಭಯದ ವಾತಾವರಣ ಅನ್ನೋದು ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಅಂಡ್ ಎಸ್ ಸರ್, ಬರ್ತೇನೆ. ಅದೇ ರೀತಿ ಇದು ದುಬೈ, ಅಬುದಾಬಿ ಈ ಒಂದು ವಿಚಾರ ಈ ರೀತಿ ಆದ್ರೆ, UAE ವಿಚಾರ ಈ ರೀತಿ ಆದ್ರೆ, ಎಸ್ ಇನ್ನು ಮುಂದಕ್ಕೆ ನಾವು ಬಹರೇನ್ನ ವಿಚಾರವಾಗಿ ನಾನು ಕೇಳಬೇಕು. ರಾಜ್ಕುಮಾರ್ ಸರ್ ಜಾಯಿನ್ ಆಗಿದ್ದಾರೆ ಬಹರೇನಿಂದ. ಎಸ್ ಸರ್, ನಮಸ್ತೆ. ಸದ್ಯ ಪರಿಸ್ಥಿತಿ ಎಸ್ ಸರ್, ನಮಸ್ತೆ ಸರ್. ಸದ್ಯ ಪರಿಸ್ಥಿತಿ ಎಂಚೊಂಡು ಸರ್ ಬಹರೇನ್ ದಾದಾ ಬನ್ಪಡ್ ಸರ್? ಬಹರೇನ್ ಒಂದು ಆತಂಕದ ಪರಿಸ್ಥಿತಿ ಉಂಟು ಮುಲ್ಪ. ಎಸ್ ಸರ್, ರಾತ್ ಮೂಜಿದ್ದೆ ನೋಡಿದ್ವಿ.
ಮುಲ್ಪ ಕಂಟಿನ್ಯೂಸ್ ಕ್ಷಿಪಣಿ ಪಾಡೊಂದುಲ್ಲೇರ್ ರಾತ್ರಿಗ್ಲ ಉಂಡು ಪಗಲೆಲ್ಲ ಪಾಡೊಂದುಲ್ಲೇರ್ ಆಂಡ ಮುಲ್ತ ಡಿಫೆನ್ಸ್ ಫೋರ್ಸ್ ಅವೆನ್ ಹೆಚ್ಚಿನ ಕ್ಷಿಪಣಿ ಅಲ್ಪನೆ ನಾಶ ಮಾಡ್ತೊಂದುಲ್ಲೇರ್ ಮಿತ್ತುಡೆ ಆಂಡ ಕೆಲ ತತ್ತುಬೋದು ತಿತ್ತುಲ ಪೋತುಂಡು ಓಕೆ ಅವು ಹೆಚ್ಚಾದಾಗಲು ಬೇಸ್ಗೆ ಅಮೆರಿಕನ್ ಬೇಸ್ಗೆ ಟಾರ್ಗೆಟ್ ಮಲ್ದೇರು ಓಕೆ ಅಂತ ಕೆಲವು ಮಿಸೈಲ್ ತತ್ಬೋದು ನಮ್ಮ ಸಿವಿಲಿಯನ್ ಏರಿಯಾಗುಲ್ಲ ಬೂರ್ದುಂಡು ಬೊಕ್ಕೊಂಜಿ ವಿಷಯ ಮಿತ್ತಡ್ ಇಂಟರ್ಸೆಪ್ಟ್ ಮಂದಿನ ಆಯ್ತ ಡೆಬ್ರಿಸ್ ಬೂರ್ದು ಕೆಲವರಿಗೆ ಪೂರ ಪೆಟ್ಟಾತನ್ ಮುಲ್ಪ ಒಂದೊಂಜಿ ಸಮಸ್ಯೆ ಬಕ್ಕ ನಮ್ಮ ಇಂಡಿಯನ್ ಎಂಬಸಿ ಬಕ್ಕ ಗವರ್ಮೆಂಟ್ ಎಂಕಲಿಗೆ ಸಹಕಾರ ಕೊರೊಂದುಂಡು ಟೈಮ್ ಟು ಟೈಮ್ ಎಂಕಲಿ ಮೆಸೇಜ್ ಕೊರೊಂದುಂಡು ಬಕ್ಕ ಆ ಏರಡಿ ಇತ್ತಿನಗಲೆ ಪೂರ ಸ್ಥಳಾಂತರ ಮಾಡ್ತದ್ದು ಅಗಲಿಗೆ ಶೆಲ್ಟರ್ ಕೊರೊಂದುಲ್ಲೇರು ಖಾಲಿ ಎಕ್ಕಲ ಏರ್ಪೋರ್ಟ್ ಕ್ಲೋಸ್ ಮಲ್ದೇರು ಕೆಲವರು ಬಾರಿಂದ ಭತ್ತದ ದಿಗ್ಬೋದೇರು ಕೆಲವರು ಇಂಡಿಯಾದ ಬರ್ತಿರಕ್ಲ ಅಲ್ಪ ಓದಿದ್ದೇರು ಏರ್ಪೋರ್ಟ್ ಓಪನ್ ಒಂದೇ ಒಂದು ವಿಷಯ ಎಂಚಿನ ನಾನು ಏತು ದಿನ ಒಂದು ಹೇಳಕ್ಲ ಗೊತ್ತು ಜೀತೆ ಆಯ್ನದ್ ಬೇಗ ಒಂದೊಂಜಿ ಪುಲ್ ಸ್ಟಾಪ್ ಒಂದು ಪುರಾಗ್ಲ ಒಂಜಿ ಬಾಯಕೆ ಸರ್ ಹಾಗಾದ್ರೆ ಬಹ್ರೇನ್ ನಲ್ಲಿ ಪರಿಸ್ಥಿತಿ ಅಂದ್ರೆ ಸ್ವಲ್ಪ ಭಯ ಇದೆ ಅಂತ ಹೇಳ್ತೀರಾ ಹೇಗೆ? ಈಗ ಹಾಗೇನು ಭಯ ಏನಿಲ್ಲ. ಗವರ್ಮೆಂಟ್ ನಮ್ಗೆ ಧೈರ್ಯ ಕೊಡ್ತಿದೆ. ಇಂಡಿಯನ್ ಎಂಬಸಿ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಹೆಲ್ಪ್ ಲೈನ್ ನಂಬರ್ ಎಲ್ಲ ಕೊಟ್ಟು ಏನಾದ್ರೂ ಆದ್ರೆ ಅವರಿಗೆ ಆತರ ಇದೆ. ಮತ್ತೆ ಅಷ್ಟು ಭಯದ ಏನು ಪರಿಸ್ಥಿತಿ ಇಲ್ಲ ಇಲ್ಲಿ. ಅಲ್ಲ, ತಾವು ಹೇಳಿದಾಗ ಅಂದ್ರೆ ಕ್ಷಿಪಣಿಗಳು ಬೀಳ್ತಾ ಇದೆ, ಈ ರೀತಿ ಇದೆ ಅಂತ ಬಂದಾಗ ಡಿಫೆನ್ಸ್ ಮಾಡುವಂತ ಸಂದರ್ಭಗಳಲ್ಲಿ ಸ್ವಲ್ಪ ಒಂಚೂರಲ್ಲ ಪೋಡಿಗೆ ಮಾಡತ್ತೆ ಮಂಚಿನ ವಿಚಾರ ಬರ್ಕೊಂಡು. ಸೊ ದಟ್ಸ್ ವೈ ಸರ್ ಅವಂತ ಪೋಡಿಗೆ ಉಂಡು ಅಣ್ಣ ಇತ್ತ ಕ್ಷಿಪಣಿತ ನನ್ನ ಬೇತದಲ ಅಸ್ತ್ರ ಶುರು ಪಾಡಿಯಡ ಮತ್ತೆ ಕೆಲಗೆ ಆಯ್ತ ವರಿಗೆ ಉಂಟು ಬೇತದಲ ವೆಪನ್ಸ್ ಯೂಸ್ ಮಾಡ್ತಾರೆ. ಅವು ಒಂಜಿ ಪೋಡಿಗೆ ಉಂಟು. ಬೊಕ್ಕ ಬ್ಯಾಟರಿ ಸೈಡ್ ಬೊಕ್ಕ ಫುಡ್ ಜೀದ ಮುಟ್ಟ ಗವರ್ಮೆಂಟ್ ಪ್ಯೂರಿಟಿ ಕೊರ್ತುಂಡು ಬೈಕ್ಲ ಒಂದ್ ಮಲ್ಕೊಂಡು ಕೊಡ್ತೀನಿ. ಏರ್ಪೋರ್ಟ್ ಕ್ಲೋಸ್ ಮಾಡಿದೆ. ಎಸ್ ಒಂದು ಬರೇಂದ ದಾಲ ಪ್ರಾಬ್ಲಮ್ ಇಜ್ಜಿ ಪರಿಸ್ಥಿತಿ ಹತೋಟಿಡುಂಡು ಅಂಡರ್ ಕಂಟ್ರೋಲ್ ಒಂದು ಪರೊಂದುಲ್ಲೆ ರಾಜ್ಕುಮಾರ್ ಸರ್. ಎಸ್ ಸರ್ ಬರ್ಪ ಬಿಫೋರ್ ದಟ್ ಕುಡಂಜಿ ಕುವೈಟ್ ಪರಿಸ್ಥಿತಿ ಎಂಚುಂಡು ದಯಪಡ ನಮ್ಮಕ್ಕುಲು ಬೇತೆ ಬೇತೆ ರಾಷ್ಟ್ರ ಉಲ್ಲೇರು. ಸೊ ದಾಟ್ಸ್ ವೈ ಅಂಚದುಪ್ನಾಗ ನಮ್ಮ ಅಬ್ದುಲ್ ರಜಾಕ್ ಇರುಲ್ಲೇರು ಕುವೈಟ್ ಹಿಡ್ದು. ರಜಾಕ್ ಸರ್ ನಮಸ್ತೆ. ಎಂಚುಂಡು ಸರ್ ಕುವೈಟ್ ಸದ್ಯದ ಪರಿಸ್ಥಿತಿ ದಾದಾ ಪನ್ಪಡ್ ಸರ್ ಇರಗದಲ ಪೋಡಿಗೆದ ಪರಿಸ್ಥಿತಿ ಉಲ್ಲಾರ ಎಂಚ ದಾದಾ ಉಂಡು ಸರ್ ಪಲ್ಲೆ ಸರ್. ನಮಸ್ತೆ ನಿತಿನ್. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಇನ್ಕೋಡೆಡ್ ಈ ನ್ಯೂಸ್ ದಾಖಲು ಇನ್ಸ್ಟಿಂಕ್ಟ್ ಆದ ದಾದ ಒಂಜಿ ಮೆಸೇಜ್ ದೆತ್ತಿದೆ ಜನಕ್ಕಲು ಎಂಚ ಪೋಡಿಗೆಟ್ಟ ಅವ್ರು ಬಂದು ಪರಿಸ್ಥಿತಿ ರುಟ್ನಾಗ ನಮ್ಮ ಪಿಳ್ಳಲು ಕನ್ನಡಿಗೆ ರೆಂಚೊಲ್ಲಾರು ನೈಜ ವಸ್ತುತಿದೆ ಪರಿಸ್ಥಿತಿ ದಾದಾ ಬಂದು ಆಲೋಚನೆ ಮಾಡ್ತಾರೆ. ಈ 4 ಜನ ಒಟ್ಟುಬಾರ್ದು ಒಂಜಿ ಭಯದ ಬೊತ್ತುಗು ಒಂಜಿ ಸಂದೇಶ ಬರಪಿದಾದ್ರೆ ನಿಗ್ಲ ಪೂರ ತಂಡಗ್ಲ ಮಲ್ಲ ಹ್ಯಾಟ್ಸ್ ಆಫ್ ಅವ್ರಿಗೆ ಅರ್ಥವತ್ತಾಗಿನ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಬೊಕ್ಕ ನಿತಿನ್ ಕುವೈಟ್ ವಿಷಯ ದಾದ ನಂಬರ್ ಬಂದ ಕುವೈಟ್ ಬೇಸಿಕಲಿ ಒಂಜಿ ಎಲ್ಲಿಯ ಕಂಟ್ರಿ ಎಂಕಲ ಉಡುಪಿಲ ಕುಡ್ಲಲ ಒಟ್ಟು ಮಲ್ತನ ಏತ ಮಲ್ಲ ನಾತೆ ಮಲ್ಲ ಊರು ಕುವೈಟ್. ಬೊಕ್ಕ ಮುಲ್ಪದ ಅಡ್ಮಿನಿಸ್ಟ್ರೇಷನ್ ಅಂಚನೆ ಆತ ಸ್ಟ್ರಾಂಗ್ ಉಳ್ಳೇದು ಪೂರ ವಿಷಯ ಎಲ್ಲ ಜನಕ್ಲಿಗೆ ಬೋಡೈನ ಟೈಮ್ ಕ್ಲಸ್ಟರ್ ಟೈಮ್ ಅವೇರ್ನೆಸ್ ಕೊರೊಂದು ನಮ್ಮ ದೇಶದ ರಾಯಭಾರಿ ಕಚೇರಿ ಎಂಬಸಿ ಲಾಂಚನೆ ಬಾರಿ ಎಟ್ಟೆ ಪೂರ ಪ್ರಿಕಾಷನ್ಸ್ ಪೂರ ಜನಕ್ಲೆ ತೆರಪೌಂಡು ಈ ಟಿವಿ ಬರ್ಪುಲೆಕ್ಕ ವಿಶೇಷವಾಗಿ ಮಲ್ಲದಾಲ ಮುಲ್ಪ ಪ್ರಾಬ್ಲಮ್ಸ್ ದಾಲಜಿ ಆ ಒಂದೊಂದು ಕೆಲವು ವಿಚಾರ ಮಾತ್ರ ಒಂದು ಯುದ್ಧ ಬಂದಾಗ ದಾಲಜಿ ಬಂದ್ರಲ್ಲ ಆಪಜಿ ಅವ್ರು ಮತ್ತೆ ಹ್ಯಾಂಡಲ್ ಮಲ್ತೊಂದು ಹೆಲ್ಪ್ ಲೈನ್ ನಂಬರ್ ಬಾರ್ದೇರು ದಾಲ ಇನ್ಸಿಡೆಂಟ್ ಆನಾಗ ಸೈರನ್ ಆಗ್ತದೆ. ಆ ಸೈರನ್ ಎಂಚಿನ ಸೈರನ್ ಅವ್ರು ಲಾಂಗ್ ಆದ ಬತ್ತನ ದಾದ ಐತಾರ್ಥ ಬೀಪ್ ಆದ ಬತ್ತನ ದಾದ ಐತಾರ್ಥ ಪೂರ ಸುರಕ್ಕೆ ಅವೇರ್ನೆಸ್ ಕೊಡ್ತೇವೆ. ಮುಲ್ಪ ಏತ್ ಮಾತ ಬೈದ್ ಮಿಸೈಲ್ಸ್ ಅವಿನ ಮಾತ ಡಿಫ್ಯೂಸ್ ಮಾಡಿದ್ರೆ ಬೊಕ್ಕ ಅವು ಡಿಫ್ಯೂಸ್ ಒಂಜಿ ರಡ್ಡು ಐತ ಪಲವಲಿಕ್ಕೆ ದಾದೊಂದು ಐತ ಕೆಲವು ಡಿಸಾಸ್ಟರ್ ಆದ ಪಕ್ಕ ಸಿವಿಲಿಯನ್ಸ್ ನಲ್ಲಿ ದಾಲ ಆತಜಿ. ಬೊಕ್ಕ ಇನಿ ಒಂಜಿ ಲಿಸ್ಟ್ ಬರ್ತನೆ ದಾದ ಬಂದ ಮಂಡ ಇನಿ ಒಂಜಿ ಲಿಸ್ಟ್ ಬತ್ತ ದಾದ ಬಂದ ಮಂಡ ಎಂಕ್ಲ ಏರಿಯಾಡ್ ಒಪ್ಪನ ಸ್ಕೂಲ್ಸ್ ಎಂಕ್ಲ ಏರಿಯಾ ದಾದ ಸ್ಕೂಲ್ ದಾದ ಡಿಸಾಸ್ಟರ್ ಓಡ್ಲಿಕ್ಕೆ ಮಾತ ಪೋಡು ಎಂಬೆಸಿದ ನಂಬರ್ಸ್ ಒಂದು ಮಾತ ಅಡ್ವಾನ್ಸ್ ಆದ ಕೊಡ್ತೇನೆ. ಎನ್ನಲೆಕ್ಕೂಡು ಮುಲ್ಪದಾಲ ಮತ್ತ ಸಮಸ್ಯೆ ಆವನ್ನು ತೋಜನು
ನಮ್ಮ ಮಾತೆಲ್ಲ ಈ ಒಂದು ಸಂದರ್ಭಡು ನಮ್ಮ ದೇವರ ನಟ್ಟೋಡ್ ದಾದ ಬಂದಾಟ ಈ ಒಂಜಿ ಮುಸೀಬತ್ ದಾದಂಡು ಈ ಒಂಜಿ ಪ್ರಾಬ್ಲಮ್ ದಾದಂಡು ಆಯ್ನಾತ್ ಬೇಗ ಮುಗ್ಗ್ಯಾಡು ಬಂದು ಇದಕ್ಕೆ ಇಂಚಿನ ಸಂದರ್ಭದ ಯಾನೆ ಏನ ಗಲ್ಫ್ ರಾಜ್ಯದ ಅನುಭವ ಒಂದು ರಟ್ನ ಡಿಸಾಸ್ಟರ್ ತೋಪುನು ಒಂಜಿ ಕೊರೋನಾ ಒಂದು ఒక మూలు టీవీ బతినాక అవు కూడా మూలు కూడా ఎంకులు డైలీ డ్యూటీ పోతే అంటే డ్యూటీ అది బతినితే దాని పూరా ఆపరేషన్స్ పూరా ಜನಕ್ಕಳು ಬರೋದಿಲ್ಲ ಪೋದಿಲ್ಲ ಮೂರು ಪ್ರಾಬ್ಲಮ್ ಆತೀನಿ ಪಂಡ ನಿಜವಾದ ಪ್ರಾಬ್ಲಮ್ ಆತೀನಿ ಪಂಡ ನಿಂತಿದ್ರೆ ನಮ್ಮ ಕೋ ಪ್ಯಾನಲಿಸ್ಟ್ ದುಬೈದಾರ ಇದಾಯ್ತಲ್ಲ ಪಂಡ್ಲಕ್ಕ ನಮ್ಮ ಕೊಯ್ತ್ ವಿಸಿಟರ್ಸ್ ಬಾರಿ ಕಡಿಮೆ ವಿಸಿಟರ್ಸ್ ಬರ್ಪುಜ ಟೂರಿಸ್ಟ್ ಪ್ಲೇಸ್ ಅತ್ತು ಬರ್ಪ ಜನಕ್ಕಳು ಏನ ಪಂಡ ಫ್ಯಾಮಿಲಿ ವಿಸಿಟರ್ ಬೈದಿನಕ್ಕಲು ತಿರ್ಗಾರ ಬೈದಿನಕ್ಕಲು ಅಕ್ಲೆ ದಾರ ಸಮಸ್ಯೆ ಜಕ್ರೆ 2 ತಿಂಗಳು 3 ತಿಂಗಳು ವೀಸಾ ಉಂಡಕ್ಲ ಫ್ಯಾಮಿಲಿ ಟೂರ್ ಅವತ್ತಂದೆ ಈ ಒಂದು ಇನ್ಸಿಡೆಂಟ್ ಆದ ಪ್ರಾಬ್ಲಮ್ ದಾದ ಪಂಡ ಈ ಯುದ್ಧ ಸ್ಟಾರ್ಟ್ ಆಗೋದು ರಟ್ಟಿಗೆ ತೊಂಬು ಕೊಯ್ತದ ನ್ಯಾಷನಲ್ ಡೇ ಅಲ್ಲ ಪಬ್ಲಿಕ್ ಡೇ ಅಲ್ಲ ಪಬ್ಲಿಕ್ ಅಂಚ ವೀಕ್ ಒಂಜಿ ಮಲ್ಲ ಒಂಜಿ ರಜೆ ಇತ್ತು 3-4 ದಿನ ಆ ರಜೆ ಒಂದು ಊರಿಗೆ ಹೋಗ್ತಿದ್ರೆ ಊರು ಸ್ಟಕ್ ಆಗ್ತದೆ ಮೂಲ ಬೇರೆ ಬರ್ರಿ ಅಪ್ಪಜಿ ಏನಾಪು ಎಂಕ್ಲಂಚಿನ ಹಾಸ್ಪಿಟಲ್ ಇಪ್ಪನಕ್ಲೆ ಮತ್ತೆ ಸ್ಟಾಫ್ ಶಾರ್ಟೇಜ್ ಆಪುನು ಇಂಚಿನ ಸಮಸ್ಯೆ ಅಂತಂದೆ ಮೂಲು ಟಿವಿ ಅಂದ್ರೆ ಕೆಲವು ಮಂದಿ ಎಂಕ್ಲೆಗೆ ಎಂಕ್ಲ ಉಳಿದ ವಿಷಯ ಅಲ್ಪ ನ್ಯೂಸ್ ಎಂಕ್ಲೇನ ವಿಷಯ ಸ್ವಲ್ಪ ಆಗ್ತೀನಿ ಮಾರಿ ಎಂಕ್ಲೆಗೆ వచ్చే ವಿಷಯ ದಾದಂತ ಅಂಚದಾಲಜ್ಜಿ ಕೋಡಿನ ಪರಿಸ್ಥಿತಿ ಆಲಜ್ಜಿ ಮುತ್ತ ನಮ್ಮ ರಾಯಭಾರಿ ನಮ್ಮ ದೇಶದ ರಾಯಭಾರಿ ಕಚೇರಿ ಇಟ್ಟುಂಡು ಮುಲ್ಪದ ಅಡ್ಮಿನಿಸ್ಟ್ರೇಷನ್ ಭಾರಿ ಜಾಗ್ರತೆ ಮಾಡ್ತಂದಿರಿ ಕಾಲ ಬೊಡೈನ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಮುಲ್ಪದಂಜಿ ಅಂಕಲ ಪೂರ ಡೀಟೇಲ್ಸ್ ಸಾಹಿಲ್ ಆ್ಯಪ್ ಅಂದು ನೈಟ್ ಪೂರ ಇನ್ಫಾರ್ಮೇಶನ್ ಬರ್ತಾರೆ ಆಯ್ತು ಅಂಚೆಲ ನಮ್ಮ ದೇಶದಲ್ಲಿ ನಮ್ಗೆ ಅಭಿಮಾನ ದಾಲ ಅಂಚ ಆಂದಲ ನಮ್ಮ ದೇಶದ ದಾದ ವಿಮಾನ ನಾವಲ ಪೂರ ಬತ್ತು ನಮ್ಮ ಪತಂಬೋ ಪಂಪಜ್ ಅವಲ ಮಲ್ಲ ಭರವಸೆ ಮಾಡಂಡು ಅಂಚ ನೆರೆದ ಅಂಚೆ ನಮ್ಮ ದಾದ ಬಂಡ ದೇವಡ ನಟ್ಟಗ ಒಂಜಿ ಮಲ್ಲ ಕಷ್ಟ ನಮ್ಮ ದೂರ ಪಾಡ್ ಬಂದು ಈತೆ ಬಂದ್ರೆ ಅಬ್ದುಲ್ ರಜಾಕ್ ಸರ್ ಒಂಜಿ ವಿಚಾರ ದಯಪಣಗಿತ್ತ ಕುವೈಟಿದ ವಿಚಾರ ಸಂಬಂಧಪಟ್ಟಿಲಾಕ ಅಲ್ಪ ವಾಯು ಪ್ರದೇಶಡ್ ಕಾರ್ಯಾಚರಣೆ ಮಂತದ ಮೂಜಿ ವಿಮಾನ ಅಮೆರಿಕದ ಮೂಜಿ ವಿಮಾನ ತಿರ್ತುಬೂರುಂಡು ಪನ್ಪಂಚನ ಸುದ್ದಿ ಇತ್ತುಂಡು ಸೊ ಐಕ್ ಕ್ಲಾರಿಫಿಕೇಶನ್ ದಿಕ್ಕಂಡು ಈ ಒಂಜಿ ವಿಚಾರದ ಬಗ್ಗೆ ದಾದ ಪನ್ಪರೆ ಇಸ್ ಇಟ್ ಎಸ್ ಪರ್ಫೆಕ್ಟ್ ನ್ಯೂಸ್ ಆರ್ ಎಲ್ಸ್ ಇಂಚಿನ ಸರ್ ಎಂಕ್ಲೆಗ್ಲ ಒಂದು ಇಚ್ರೇತ ವಿಷಯ ಎಂಕ್ಲೆಗ್ಲ ಮಲ್ಲ ವಿಶೇಷವಾದ ಕಮೆಂಟ್ಸ್ ಮಲ್ಪರೆ ಆಬ್ಜಿ ಅಂಚ ಡಿಫ್ಯೂಸ್ ಮಲ್ತೇರೆ ಅಂಚ ಒಂಜಿ ಬರೋಂದಿತ್ತಂದ್ರೆ ಅವು ಕೆಲವು ಪಂಪೇರು ಒಂಜಿ ಮಾಕ್ ಡ್ರಿಲ್ ಬಂದು ರಿಯಲ್ ಬಟ್ ದೇರ್ ಇಸ್ ನೋ ಕ್ಲಾರಿಟಿ ಆನ್ ದಟ್ ಬಟ್ ನೆಟ್ ನಮ್ಮ ಅರ್ಥ ಮಾಡ್ಕೊಂಡು ದಾದ ಸ್ವಲ್ಪ ಸಿವಿಲಿಯನ್ಸ್ ಪ್ರಾಬ್ಲಮ್ ಆಗ್ತದ ಸ್ವಲ್ಪದಲ್ಲ ಮಲ್ಲ ಪ್ರಾಬ್ಲಮ್ ಒಂದು ದಾಲ ಆತಿಜಿ ಸ್ವಲ್ಪ ಆತಿಜಿ ಸಿವಿಲಿಯನ್ಸ್ ಕೊಯ್ಟಿಡ್ 1% ಆತಿಜಿ ಬಂದು ಭರವಸೆ ಎಂಕೊಂಡು ಪೂರ ಟಾರ್ಗೆಟ್ ಲ ಅಮೆರಿಕದ ಬೇಸ್ ಹೊಲ್ಕೊಂಡು ಸ್ವಲ್ಪ ಅಕ್ಲ ದಾದ ಸೆಟಪ್ ಉಂಡು ಅಡೆಗತ್ತಂದ್ರೆ ಸಿವಿಲಿಯನ್ಸ್ ದಾಲ ಆತಿಜಿ ಬಾನೋಡು ಕೆಲವು ಬಾನೋಡು ಬಾರ್ಡರ್ ಇದ್ದತೆ ಬಾನೋಡು ಕೆಲವರು ಆ ಒಂದು ಇಂಟರ್ಸೆಪ್ಟ್ ಹಾಕಲು ಉಪ್ಪನೆ ಹಾಕಲು ನಂಚ್ಕೊಂಡ್ರೆ ರೀತಿಯಲ್ಲಿ ಅವರು ವಿ ಕ್ಯಾನಾಟ್ ಪ್ರಿಡಿಕ್ಟ್ ಆನ್ ದಟ್ ಬಟ್ ಆಸ್ ಪ್ರೈಮ್ ಆಫ್ ಏಷ್ಯಾ ಕಂಟ್ರಿ ಸೇಫ್ ಮಾತ್ರ ಸೇಫ್ ಆಗಿ ಎಸ್ ಸರ್ ಕುವೈಟ್ ವಾಯು ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಂತಹ ಅಮೆರಿಕದ 3 ಯುದ್ಧ ವಿಮಾನಗಳನ್ನ ಇರಾನ್ ಪತನಗೊಳಿಸಿದೆ ಅನ್ನುವಂತಹ ಒಂದು ಮಾಹಿತಿಗಳು ಬರ್ತಾ ಇತ್ತು, ಅಂದರೆ ವಿಜುವಲ್ಸ್ಗಳು ಬರ್ತಾ ಇತ್ತು. ಆ ಒಂದು ವಿಚಾರದ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಡೋದಂತ ಹೇಳಿದ್ರೆ ಅಮೆರಿಕಕ್ಕೆ ದೊಡ್ಡ ಮಟ್ಟದ ನಷ್ಟ ಉಂಟಾಗಿತ್ತು ಅನ್ನೋ ವಿಚಾರಗಳು ಕೇಳ್ತಾ ಇತ್ತು. ಆದರೆ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಅಪಾಯಗಳು ಸಂಭವಿಸಿಲ್ಲ. ಜೊತೆಗೆ ಈ ಒಂದು ಸುದ್ದಿ ಸಂಪೂರ್ಣವಾಗಿರುವಂತಹ ಫೇಕ್ ಅನ್ನುವಂಥದ್ದು. ಅಂದರೆ ಯಾವ ರೀತಿ ಅಂತ ಬಂದಾಗ ಅಲ್ಲಿ ಪೈಲಟ್ಗಳು ಪ್ಯಾರಾಶೂಟನ್ನು ಬಳಸಿಕೊಂಡು ಸುರಕ್ಷಿತವಾಗಿ ಹೊರಜಿಗ್ದಿದ್ದಾರೆ. ಜೊತೆಗೆ F-15 ಯುದ್ಧ ವಿಮಾನಗಳು ಬೆಂಕಿಗಾಹುತಿಯಾಗಿ ನೆಲಕ್ಕುಳಿಯುವಂಥ ದೃಶ್ಯಗಳು ಕಂಡು ಬರ್ತಾ ಇತ್ತು. ಆದರೆ ಇದೆಲ್ಲವೂ ಕೂಡ ಯಾವುದೇ ರೀತಿಯ ಇರಾನ್ ಹೊಡೆದುರುಳಿಸುವಂಥ ವಿಚಾರಗಳಲ್ಲ, ಅವರ ಮಾಕ್ ಡ್ರಿಲ್ಗಳು, ಅವರ ವಿಚಾರಗಳು, ಕಾರ್ಯಾಚರಣೆ ನಡೆಸುವಂಥ ಸಂದರ್ಭಗಳಲ್ಲಿ ಆಗಿರುವಂಥ ವಿಚಾರ ಅನ್ನುವಂಥದ್ದು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಿದ್ದಾಗ ಈ ಒಂದು ವಿಚಾರಗಳು ಸುಳ್ಳು ಸುದ್ದಿ, ಇರಾನ್ ಹೊಡೆದುರುಳಿಸಲಿಲ್ಲ ಅನ್ನುವಂಥದ್ದು ಕೂಡ ಸತ್ಯದ ವಿಚಾರವಾಗಿದೆ ಅಂತ ಹೇಳ್ತಾ, ಜೊತೆಗೆ ನಮ್ಮ ಜೊತೆ ಮತ್ತೊಬ್ಬರು ಅತಿಥಿ ಇದ್ದಾರೆ, ಸರ್ವೋತ್ತಮ್ ಶೆಟ್ರು. ಸರ್ ನಮಸ್ತೆ. ಸರ್ ಶೆಟ್ರ್ ನಮಸ್ತೆ. ನಮಸ್ತೆ ಸರ್. ಸದ್ಯ ಪರಿಸ್ಥಿತಿ ಎಂಚೊಂಡು ಸರ್ ಸರ್ವೋತ್ತಮ್ ಶೆಟ್ರ್ ಎಂಚೊಲ್ಲರ್ ದಾದ ಮನ್ಪಡ್ ಸರ್. ಎಸ್ ಸರ್, ಮ್ಯೂಟ್ ಆತನ್ ಸರ್, ಇಲ್ಲ ಸೌಂಡ್ ಮ್ಯೂಟ್ ಆತನ್ ಸರ್, ಮ್ಯೂಟ್ ಆತನ್. ಎಸ್ ಸರ್ ಪಾತ್ರ ಪರಿಸ್ಥಿತಿ ಮೂಲಗಳ ಹಾಳಜ್ಜಿ ಎಡ್ಡ ರೀತಿಯ ಉಲ್ಲ ಉಪ್ಪುನಗಲ ದಾಲ ಪ್ರಾಬ್ಲಮ್ಸ್ ಇದ್ದಿ ನೋ ನೀಡ್ ಟು ಪ್ಯಾನಿಕ್, ಆಲ್ ವಿ ಆರ್ ಸೇಫ್ ಹಿಯರ್. ಉರ್ದು ಜನಕಲೆ ಪಂಪಿನಿ ಮಾತ್ರ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ರೊನಾಲ್ಡ್ ಪೊಲಿಸರು ಬೊಕ ಹಿದಾಯತಲ್ಲ ವಿಷಯಡು ಮಸ್ತ್ ಇದೆ ಪಂಡೇರು. ಪ್ರಾಬ್ಲಮ್ ವಿಸಿಟರ್ಸ್ ಬಂದಾಗಲೇ ಒಂತ ಪ್ರಾಬ್ಲಮ್ಸ್ ಆಗ್ತದೆ. ಹಿದಾಯತುಲ್ಲಾ ಪಂಡೇರು ಐವತ್ತ ಸತ್ತ ಮೂಜಿ ಟ್ರಿಪ್ ಬೋರ್ಡ್ ನಗಳು ಅವಳು ದುಬೈ ಸ್ಟಕ್ ಆಗ್ತಾರೆ.
ಅಂಚನೆ ಅಬುದಾಬಿ ಮೂಜಿ ಫ್ಯಾಮಿಲಿ ತಿಕೇರ್ ಮೂಲು ಮೂಜಿ ಫ್ಯಾಮಿಲಿ ಅಬುದಾಬಿ ಬೋದ್ನವಲ್ಲ ಐಟ್ ಯಾನಿ ಮೂಜಿ ಫ್ಯಾಮಿಲಿ ತಿಕಿಸ್ತಾ ಕಾಂಡ ಫ್ಯಾಮಿಲಿ ಅಗುಲು ಎಲ್ಲ ಅಗಲೆಲ್ಲ ಪ್ರಾಬ್ಲಮ್ಸ್ ಇಜ್ಜಿ ಹಾಲಿಡೇ ಇನ್ನಿಡು ಒಂಥರಲ್ಲರು ಅಗಲೆಲ್ಲ ಪ್ರಾಬ್ಲಮ್ಸ್ ಇಜ್ಜಿ ಒಂಜಿ ಫ್ಯಾಮಿಲಿ ಖಲೀಫಾ ಸಿಟಿಡ್ ಒಂಥರಲ್ಲರು ಅಗಲು ಮೂಜಿ ದಿನ ಹೋಟೆಲ್ ರೂಮ್ ಬುಕ್ ಮಾಡಿ ನಮ್ಮ ಊಟ 25,000 ರೂಪಾಯಿ ಅಗಲೇ ಒಂಚೂರು ಪ್ರಾಬ್ಲಮ್ಸ್ ಉಂಟು ಅಗಲೆಗ್ ದಾದ ಮಲ್ಪಡ ಬಂಡೆ ಅಗಲೇ ಒಡೆ ಶಿಫ್ಟ್ ಮಾಡ್ಕೊಂಡು ಬಂಡೆ ಆ ಹೋಟೆಲ್ ಒಂಚೂರು ಬಲ್ಲೆ ಬಣದು ಬಸ್ ಇದಾಯ್ತಲ್ಲ ನಂಬರ್ ಆಗಲಿ ಅಗಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹೆಲ್ಪ್ ಮಾಡ್ತಾರೆ ಅಂಚ ಬಣದಾಗ ನಂಬರ್ ಅಗಲು ತುಮಕೂರು ಬಂದ ಫ್ಯಾಮಿಲಿ ಅಡ್ ಬ್ರದರ್ಸ್ ಅಂಡ್ ಸಿಸ್ಟರ್ ಆಗಲ್ಲ ಪಪ್ಪ ಅಮ್ಮ ಅಂಚ ಅಬುದಾಬಿ ಮೂಜಿ ಕೊಡ್ತಾರೆ ಕುಡಂಜಿ ವಿಷಯದ ಬಂದಾಗ ಗವರ್ಮೆಂಟ್ ಕೆಲಸ ಮಾಡ್ಕೊಂಡಿದ್ದಾರೆ ಗವರ್ಮೆಂಟ್ ಕೋವಿಡ್ ದ ಸಮಯ ಆಡು ಇತ್ತದ ಸಮಯ ಅಲ್ಲ ಭಾರಿ ಒಂಜಿ ಸಿಟಿಸನ್ಸ್ ಬಂದಾಗಲೇ ಒಂದು ಪ್ರಾಣ ಅಂಗುಲು ಭಾರಿ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ ಆಗಲ್ಲ ನೋಡ್ರಿ ನಮ್ಮ ಇಂಡಿಯನ್ ಎಂಬಸಿ ಉಂಟು ಇನ್ನಿ ಕಾಂಡ ಯಾನ್ ಮೂರು ಇಂಡಿಯನ್ ಎಂಬಸಿದಾಗಲು ಒಂಜಿ ಗ್ರೂಪ್ ಫಾರ್ಮ್ ಮಾಡಿದ್ರು ಇರಾನ್ ಐಟಿ ಎಂಬಸಿ ಆಫೀಸ್ ದುಬೈ ಕಮ್ಯುನಿಟಿ ಗ್ರೂಪ್ ಪೂರ ಜನಗಳನ್ನು ಆಡ್ ಮಾಡ್ತಾರೆ ಗ್ರೂಪ್ ಫಾರ್ಮ್ ಮಾಡಿದ್ರು ಐಟಿ ಕಾಂಡ ಆನ್ಲೈನ್ ಮೀಟಿಂಗ್ ಅಂಬಾಸಿಡರ್ ಫಾರ್ ಮೋರ್ ದೆನ್ 1 hour ಐಟ್ ಅಂಬಾಸಿಡರ್ ದಾದ ಬಂದಾಗ ಏರ್ ಮೂಲ ವಿಸಿಟರ್ಸ್ ಉಳ್ಳರು ಪರ್ಟಿಕ್ಯುಲರ್ಲಿ ಆರ್ ಅಬುದಾಬಿ ಬನ್ನಿ ಅಬುದಾಬಿ ಏರ್ ವಿಸಿಟರ್ಸ್ ಉಳ್ಳರು ನಾಟ್ ಓನ್ಲಿ ಕರ್ನಾಟಕ ಎಂಟೈರ್ ಇಂಡಿಯಾ ಏರ್ ಮೂಲ ವಿಸಿಟರ್ಸ್ ಉಳ್ಳರು ಅಗಲು ಅಗಲೇ ಹೋಟೆಲ್ ಹೋಟೆಲ್ ಉಂಟರ ಉಳ್ಳರು ಅಲ್ಪ ಬಿಲ್ನ ಅಗಲೇ ಕಡಬಿಡು ಅಂಬಾಸಿ ಕಡಬಿಟ್ಟು ಇದನ್ನ DCT ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಅಂಡ್ ಟೂರಿಸಂ ಅಗಲೇ ಕಡಬಿಡೋಡು ಇಮೇಲ್ ಐಟ ಅಗಲು ಕೂತ್ಕರು BCM operations at dctabudabi.ae panadu. I repeat. BCM operations at dctabudabi.ae. ಅಗಲಗ ಬರೆಯೋದು ಅಗಲೇ ಬರೆಂಡ ಅಗಲ ಕಂಪ್ಲೀಟ್ ಹೋಟೆಲ್ ದ ವೆಚ್ಚನ್ನು ಅಗಲು ಕೊಡ್ತಾರೆ ಏರ್ ವಿಸಿಟರ್ಸ್ ಕನ್ನಡದಾಗಲೇ ಮಾತ್ರ ಇಂಡಿಯಾ ಲೆವೆಲ್ ಏರ್ ವಿಸಿಟರ್ಸ್ ಸ್ಟಕ್ ಆಗ್ತಾರೆ ಅಗಲಗಿ ಮುಲ್ತ ಗವರ್ಮೆಂಟ್ ಫುಲ್ ಹೋಟೆಲ್ ಎಕ್ಸ್ಪೆನ್ಸಸ್ ಪ್ರಿಪೇರ್ ಮಾಡೋದು ಅಂಬಾಸಿಡರ್ ನ ಸ್ಪೀಚ್ ಪಂಡೇರು ಅಂಚ ಆ ಗ್ರೂಪ್ ಕೂಡ ಪಬ್ಲಿಷ್ ಮಾಡಿದ್ರು ಆಯ್ತು ಲೆಟರ್ ಉಂಡು ನಾನು ಆ ಲೆಟರ್ ದ ಕಾಪಿ ನಿತ್ತೇನು ಕಡಬಿಡುವೇನು ಕೊಂಚ ವಿಡಿಯೋಗ್ರಾಫ್ ಮಲ್ದೇರು ಅವೆಲ್ಲ ಕಡಬಿಡುವೆ ಕ್ಲಿಯರ್ಲಿ ಮೆನ್ಷನ್ ಮಲ್ದೇರು ಅಬುದಾಬಿ ಬಂತೇರು ಮೇ ಬಿ ಇಟ್ ಈಸ್ ಕನ್ಸರ್ನ್ ದುಬೈ ಆಲ್ಸೋ ದೇರ್ ನ ಸಿಟಿ ಆಫೀಸ್ ಆಲ್ಸೋ included in that group. Okay. Abu Dhabi embassy they are taking real action regarding this along with the government of UAE. Correct. ಅದು ಪನಗ ಜನರಲ್ಲಿ ಎಲ್ಲ ಪ್ಯಾನಿಕ್ ಆಪಿನ ಅಗತ್ಯ ಇದ್ದು ఒక ಎಂಕುಲ್ ಮಾತ್ರ ಸೌಕರ್ಯಲ್ಲ ಕೆಲವರು ಊರು ಅರ್ಜೆಂಟ್ ಬೋರ್ಡ್ ಅಂತ ಅಗಲೇಗ ಗುಡಂಜಿ ಸಜೆಷನ್ ಮಾಡ್ತಾರೆ ಅಗಲೇಗ ಥ್ರೂ ಒಮನ್ ಬೋಲ್ಗೆ UAE ಇದ್ದು ಒಮನ್ ಬೈ ರೋಡ್ ಬೋದು ಒಮಾನ್ ಹಿಡಿದು ಇಂಡಿಯಾಗೂ ಫ್ಲೈ ಆಗೋದು ಅಂತ ಒಮಾನ್ ಏರ್ಪೋರ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಲೆಕ್ಕಗಳು ಮುಲ್ತೂರ್ದು ಒಮಾನ್ ಹೋದು ಒಮಾನ್ ಹಿಡಿದು ಫ್ಲೈ ಆಗಲಿ ಅಗತ್ಯ ಓಪನ್ ಆಗಲಿ ಐಕಲ ಕೆಲವು ಇಮೇಲ್ ID ವಾಟ್ಸ್ಆಪ್ ನಂಬರ್ ಮತ್ತೆ ಕೊಟ್ಟು ಐಕಲ ಹೆಲ್ಪ್ ಮಾಡ್ತಾರೆ ಮತ್ತೆ ಒಂದು ಯಾಪ ಮುಟ್ಟ ಕಂಟಿನ್ಯೂ ಹಾಕೊಂಡು ದಟ್ ಈಸ್ ದ ಪ್ರಾಬ್ಲಮ್ ಏರ್ಪೋರ್ಟ್ ಮತ್ತೆ ಬಂದ್ ಉಂಟು ಯಾಪ ಮುಟ್ಟ ಏರ್ಪೋರ್ಟ್ ಬಂದ್ ಮಾಡ್ತಿದ್ದಾರೆ ಬಾರಿ ಭಂಗ ಬಟ್ ಓನ್ಲಿ ಟು ದ ಗಲ್ಫ್ ಕಂಟ್ರಿ ಇಟ್ಸ್ ದ ಪ್ರಾಬ್ಲಮ್ ಆಫ್ ಇಂಟರ್ನ್ಯಾಷನಲ್ ಹೇಗನ್ನಾಗ ಸಾಧಿಸ್ತಿದ್ದ ವೆಸ್ಟ್ ಬಬ್ಬಿನ ಪೂರ ಫ್ಲೈಟ್ ಫ್ಯೂಯಲ್ ಆಗಲೇ ದುಬೈ ಬರೋಡು ಆಮೇಲೆ ಕಟಾರ್ ಬರೋಡು ಅದಕ್ಕಾಗ ಈ ಒಂಜಿ ಫಾರೆಸ್ಟ್ ವೆಸ್ಟರ್ನ್ ಕಂಟ್ರೀಸ್ ಹೋಗಿನ ಫ್ಲೈಟ್ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ನನ್ನ ಲೆಕ್ಕ ಪ್ರಕಾರ ಒಂದು ಸಾಲ್ವ್ ಅವರ ಸಾಧ್ಯ ಉಂಟು ಲೆಕ್ಕ ಪ್ರಕಾರ ಅಂತದ್ದು ಪನಗ ಪ್ಯಾನಿಕ್ ಆಪಿನ ಅಗತ್ಯ ಇಂಡಿಯಾ ಏರ್ಪಾಡು ವಿ ಆರ್ ಆಲ್ ಸೇಫ್ ಇಯರ್ ಎಂಕಲೆ ಯುದ್ಧ ಆಪಣ ಗೊತ್ತೇ ಆಪಜಿ ನೇನಾಗ ಎಂಕಲೆ ಯುದ್ಧ ಮೂಲ ಆಪಣ ಗೊತ್ತಾಪಿನಿ ನಮ್ಮ ಚಾನೆಲ್ ನ ಪ್ರಕಾರ ಚಾನೆಲ್ಸ್ ಮುಖಾಂತರ ಓಕೆ ಇತ್ತೆ ಯುದ್ಧ ಆಪಿನ ಗೊತ್ತಿಜಿ ಅಂಚಿನ ಪರಿಸ್ಥಿತಿ ಉಲ್ಲಾರದಿ ಪನ್ಪರ್ ಬಟ್ ಚಾನಲ್ ಬರತುನಾಗ ಪ್ಯಾನಿಕ್ ಆವಡ್ಚಿನಿ ಪನ್ಪರ್ ಮಾತ್ರೆಗ್ಲ ಅತೆ ಮೂಲು
hotels are running as usual. Cars, road cars as usual run అవుతుండు. జనకులు అంటించి పోందులేరు. చాలా ప్రాబ్లం ఉంది. టెన్నిస్ గా పొందులేరు, స్క్వాష్ గా పొందులేరు. ಆಟೋಟ ಸ್ಪರ್ಧೆ ಪೂರ ಖಾಲಿ ಸ್ಕೂಲ್ ಮಾತ ಅಗಲ್ ಬಂದ್ ಮಲ್ತಿರ್ತಾರೆ. ಆನ್ಲೈನ್ ಸ್ಕೂಲ್ ಮಲ್ತೊಂದಿಲ್ಲ ಅಂಚ ಮಲ್ತೊಂದಿಲ್ಲ. ಸ್ಕೂಲ್ ಪಾರೆ ಜೋಗ್ಲೆ ಸ್ಕೂಲ್ ಪಾರೆ ಬಿಡೊಂದಿದ್ದಾರೆ ಆತೆ. ಅದರ್ವೈಸ್ ಬಿಸ್ನೆಸ್ ಆಕ್ಟಿವಿಟೀಸ್ ಜನಕಲ್ನ ಅಂಚಿಂಚಿ ಓಪನ್ ಆಸ್ ಇಟ್ ಇಸ್ ಉಂಟು. ನೋ ಪ್ಯಾನಿಕ್ ಅಟ್ ಆಲ್. ಓಕೆ ಆತೆ ಎಸ್ ಸರ್. ಆಯ್ತು ಒಟ್ಟಿಗೆ ಅಬುದಾಬಿದ ಗೌರ್ಮೆಂಟ್ಲ ನಮ್ಮ ಟೂರಿಸ್ಟ್ ನಕ್ಲೆಗೆ ಎಡ್ಡೆ ಒಂದು ಸೌಲಭ್ಯ ಪೂರ ಕೊರೊಂದುಲ್ಲೇರು ಅಕಲೊಟ್ಟಿಗೆ ಉಲ್ಲೇರು ಎಂದು ಅನ್ಪಾರ ಈ ಸಂದರ್ಭ ಅತ್ತೆ ಸರ್. ಅಗುಲು ಟೂರಿಸ್ಟ್ ಅಗುಲು ಯಾಪ ಮುಟ್ಟ ಮೂಲಕ ಆನಿ ಮುಟ್ಟದ ಹೋಟೆಲ್ ಅಕಾಮಡೇಷನ್ ಬರ್ಪೆ ಆಯ್ತಾ ಕಂಪ್ಲೀಟ್ ಖರ್ಚು ಆಗಲು ಬರ್ಪೆ ಅಂದ್ರೆ ಲೆಟರ್ ಕೊಡ್ತಾರೆ. ಗ್ರೇಟ್ 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 ಅದೇ ಎಸ್ ಸರ್ ಓಕೆ ಒಂದು ಇನ್ಫಾರ್ಮೇಶನ್ ಎಸ್ ಏರ್ ಪ್ಯಾನಿಕ್ ಆದುಲ್ಲೇರು ಅಕಲ್ ಒಂಚೂರು ಅರ್ಥ ಮಲ್ತ ನೋಡ ಹಾಕೊಂಡು ಈ ಒಂದು ವಿಚಾರನ. ಆ್ಯಂಡ್ ಥ್ಯಾಂಕ್ ಯು ಸರ್. ಅದರ ಜೊತೆಗೆ ಬಹಳಷ್ಟು ಕರೆಗಳು ನಮ್ಮ ಕಚೇರಿಗೆ ಬರ್ತಾ ಇದೆ, ಬಹಳಷ್ಟು ಕರೆಗಳು ಬರ್ತಾ ಇದೆ ಈ ಒಂದು ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ, ಜೊತೆಗೆ ಅವ್ರ ಜೊತೆ ಮಾತಾಡಲಿಕ್ಕೆ, ಜೊತೆಗೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ. ಬಟ್ ಐ ಆಮ್ ವೆರಿ ವೆರಿ ಸಾರಿ, ಯಾಕಂದರೆ ಎಲ್ಲ ಗಣ್ಯ ವ್ಯಕ್ತಿಗಳ ಸಮಯ ಬಹಳಷ್ಟು ಅಮೂಲ್ಯವಾಗಿರುವಂಥದ್ದು. ಸೊ ಅವರು ಆ ಸಮಯವನ್ನು ಕೊಟ್ಟಿರುವಂಥದ್ದು ಯಾರೂ ಕೂಡ ನಮ್ಮವರು ಪ್ಯಾನಿಕ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವಿತ್ ಗ್ರೌಂಡ್ ರಿಯಾಲಿಟಿಯನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಅವರ ವಿಚಾರಧಾರೆಗಳು, ಅವರ ವಿಚಾರವನ್ನು ತಿಳಿದುಕೊಳ್ಳೋಣ. ಸೊ ಹಾಗಾಗಿ ಪ್ಯಾನಿಕ್ ಆಗುವಂಥ ವಿಚಾರಗಳಿಲ್ಲ, ದಯಮಾಡಿ ಕ್ಷಮಿಸಿ. ನಿಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ನಾನು ನೇರವಾಗಿ ಅತಿಥಿಗಳ ಜೊತೆ ಮಾತಾಡ್ತಿದ್ದೀನಿ. ಯಾಕಂದರೆ ಈ ಒಂದು ಪರಿಸ್ಥಿತಿ ಒಂದು ತಿಳಿಯಾಗಬೇಕು, ಶಾಂತವಾಗಬೇಕು, ಎಲ್ಲರೂ ಕೂಡ ನೆಮ್ಮದಿಯಿಂದ ಇರಬೇಕು. ಯಾಕಂದರೆ ಬಹಳಷ್ಟು ಜನರು ನಮ್ಮ ಅರಬ್ ರಾಷ್ಟ್ರಗಳು ನಮ್ಮನ್ನು ಹೊರತಾಗಿಲ್ಲ, ನಮ್ಮವರೇ ಎಲ್ಲ ಅಲ್ಲಿರುವಂಥವ್ರು, ನಮ್ಮ ಕನ್ನಡಿಗರೇ, ಭಾರತೀಯರೇ ಅಲ್ಲಿರುವಂಥವ್ರು. ಸೊ ಹಾಗಿದ್ದಾಗ ಎಲ್ಲರ ಒಂದು ಸುರಕ್ಷತೆ ನಮ್ಮ ಹೊಣೆಯೂ ಕೂಡ ಹೌದು, ನಾವು ಅದನ್ನೇ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು. ಸೊ ಹಾಗಿದ್ದಾಗ ಎಸ್ ಸರ್, ರೊನಾಲ್ಡ್ ಸರ್, ಇದು ಎಲ್ಲಿ ತನಕ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ನಾನು ಈಗ ಒಂದು ಶುಭ ಸುದ್ದಿಯನ್ನು ಕೊಟ್ರಿ ಸರ್ ತಾವು, ಅಂದರೆ ವಿಮಾನ ಹಾರಾಟ ಶುರುವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಈ ಒಂದು ವಿಚಾರದ ಬಗ್ಗೆ ಇನ್ಫಾರ್ಮೇಶನ್ ಏನಾದರೂ ಇದೆಯಾ ಸರ್, ಫರ್ದರ್ ಇನ್ಫಾರ್ಮೇಶನ್? ಯಾಕಂದರೆ ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಸ್ವಲ್ಪ ಆದರೂ ಕೂಡ ನೆಮ್ಮದಿ ಬಿಡುವಂಥ ಸುದ್ದಿ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಸರ್, ಏನು ಹೇಳ್ತೀರಿ? ಒಂದು ಬೆಂಗಳೂರಿಂದ ಅಬುದಾಬಿಯಲ್ಲಿ ಒಂದು ವಿಮಾನ ಆಲ್ರೆಡಿ ಲ್ಯಾಂಡ್ ಆಗಿದೆ ಅನ್ನುವ ಸುದ್ದಿ ನನಗೆ ಈಗ ಬಂತು. ಎರಡನೇದು, ಈಗ ದುಬೈಯಿಂದ 9:30 ಒಂದು ಫ್ಲೈಟ್ ಈಗ ಹೊರಡ್ತಾ ಇದೆ ಬೆಂಗಳೂರಿಗೆ. ಸೊ ಅದರಲ್ಲಿ ಅದು ಆಗುವ ತನಕ ಹೇಳ್ಬೇಡಿ ಅಂತ ಹೇಳಿದ್ರು ಕೂಡ ಇದ್ದಿದ್ದು ಸತ್ಯಾಂಶ ಹೇಳ್ಬೇಕಲ್ಲ, ಮೋದಿಯವರು ಹೇಳಿದ್ರು. ಅದು ನಾನು ಫ್ಲೈಟ್ ಕೂರುವ ತನಕ ಹೇಳ್ಬೇಡಿ, ನಾನು ಏರ್ಪೋರ್ಟ್ಗೆ ಹೋಗಿ ನೋಡ್ತೀನಿ ಅಂತ ಹೊರಟಿದ್ದಾರೆ ಈಗ. ಏರ್ಪೋರ್ಟ್ ಆಮೇಲೆ ನಮಗೆ ತಾವು ಇನ್ನೊಂದು ಪ್ರಶ್ನೆ ಕೇಳಿ, ಇದು ಎಲ್ಲಿಯವರೆಗೆ ನಡೀಬಹುದು? ನಾವು ಕೂಡ ನಿಕಟವಾಗಿ ನಮ್ಮ ಕಡೆಯಿಂದ ಹೇಳುವಂತ ಸಾಧ್ಯತೆ ನಮ್ಮಲ್ಲಿಲ್ಲ. ನಾವೀಗ ಏನು ಅನೌನ್ಸ್ಮೆಂಟ್ ಆಗ್ತಾ ಇದೆ, ಈಗ ಅಮೆರಿಕನ್ ಅಧ್ಯಕ್ಷರು ಅವರ ಹೇಳಿಕೆ ನಾನು ಕೇಳಿದೆ, ಇನ್ನೊಂದು 4 ವಾರ ಇದು ನಡೀಬಹುದು, ಇದು ಮುಂದುವರಿಬಹುದು ಅಂತ ಹೇಳ್ಕೊಂಡಿದ್ದಾರೆ. ಅದೇ ಮೊದಲು ಹೇಳಿದ ಪ್ರಕಾರ ಅವರು ಈಗ ಫೆಸಿಲಿಟೀಸ್ ನಾವು ಡೆಸ್ಟ್ರಾಯ್ ಮಾಡಿ, ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಸ್ ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಅವರೆಲ್ಲ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅದನ್ನು ಅಷ್ಟು ಸುಲಭದಲ್ಲಿ ಎಲ್ಲವನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿದ್ರು ಕೂಡ ನಾನು ಹೇಳಿದ್ನಲ್ಲ, ನಾಲೆಜ್ ಅನ್ನ ನಾಲೆಜ್ ಹೋಲ್ಡರ್ಸ್ ಗಳು ಎಷ್ಟು ಜನ ಇದ್ದಾರೆ, ಅವರನ್ನ ನೀವು ಏನ್ ಮಾಡ್ತೀರಿ? ಆ ನಾಲೆಜ್ ಇದೆ ಅವ್ರ ಹತ್ರ, ಅದನ್ನು ಪುನಃ ಪ್ರಾರಂಭಿಸಬಹುದು. ಅದರ ಬಗ್ಗೆನೂ ಚಿಂತನೆ ಮಾಡ್ಬೇಕಾಗಿದೆ, ರೆಜಿಮಿನ ಬದಲಾವಣೆನೂ ಆಗ್ಬೇಕಾಗಿದೆ. ಅದರಿಂದ ಅಲ್ಲಿಯ ತನಕ ಇದು ಮುಂದುವರಿಬಹುದು. ಒಂದನೇದು. ಎರಡನೇದು, ಇಲ್ಲಿ ಹೇಳಿಯೋ ಪ್ರಕಾರ ಅದೇ ನಮ್ಮ ಗಲ್ಫ್ ರಾಷ್ಟ್ರಗಳೆಲ್ಲ, ಅದರಲ್ಲೂ UAE ನಾವು ಪ್ಯಾನಿಕ್ ಮಾಡುವಂತ ಯಾವುದೇ ಪ್ರಸಂಗಗಳಿಲ್ಲ. ಇಲ್ಲಿಯ ಅಡ್ಮಿನಿಸ್ಟ್ರೇಷನ್ ಏನಿದೆ, ನನ್ನ ವೈಯಕ್ತಿಕ ಅನುಭವದಲ್ಲಿ ನಾನು 50 ವರ್ಷಗಳಲ್ಲಿ 8 ರಾಷ್ಟ್ರಗಳಲ್ಲಿ ನಾನು ದುಡಿಮೆ ಮಾಡಿದ್ದೇನೆ, ವಹಿವಾಟು ಮಾಡಿದ್ದೇನೆ. ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಅಥವಾ ಈ ಗಲ್ಫ್ ರಾಷ್ಟ್ರಗಳು. ಒನ್ ಆಫ್ ದಿ ಬೆಸ್ಟ್ ಕಂಟ್ರಿ ಅಂತ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದರಲ್ಲಿ ದುಬೈ ನಂಬರ್ 1. ಅದು ಅಲ್ಲಿ ಇಲ್ಲಿ ಈವನ್ ದೇ ಹ್ಯಾವ್ ದಿ ಮಿನಿಸ್ಟ್ರಿ ಆಫ್ ಟಾಲರೆನ್ಸ್. ಅಂದ್ರೆ ಪರಸ್ಪರ ವಿ ಬಿಲೀವ್ ಇನ್ ಕೋಎಕ್ಸಿಸ್ಟೆನ್ಸ್ ಆಫ್ ಪೀಪಲ್ ಆಫ್ ಆಲ್ ಫೇತ್. ಎಲ್ಲ ಧರ್ಮದವರಿಗೆ
ಒಂದು ಇಂಪಾರ್ಟೆನ್ಸ್ ಕೋವಿಡ್ ಸಂದರ್ಭದಲ್ಲಿ ಕರೆಕ್ಟ್. ಆ ದೇಶ ಈ ದೇಶ ಅಂತ ನೋಡಿಲ್ಲ, ಪ್ರತಿಯೊಂದು ದೇಶದ ಮಾನವ ಕುಲ ನಾವು ಅದನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅಂತ ಎಲ್ಲರಿಗೂ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಯಾವ ದೇಶದಲ್ಲೂ ಈ ತರ ಮಾಡಿಲ್ಲ, ಅದನ್ನು ಮಾಡಿದ್ದಾರೆ. ಅಬುದಾಬಿಯಲ್ಲಿ ಅವರು ಕೋವಿಡ್ ಯಾರಿಗೆ ಆಗಿದೆಯೋ 14 ದಿವಸ ಅವರಿಗೆ ಐಸೋಲೇಟ್ ಮಾಡಿರುವ ಸಂದರ್ಭದಲ್ಲಿ ಫ್ರೀ ಆಗಿ ಊಟ ಕೊಟ್ಟಿದ್ದಾರೆ. 3 ಊಟ ಬೆಳಗಿನ ಜಾವದಲ್ಲೇ 3 ಬಾಕ್ಸ್ಗಳು, ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಯಾವ ದೇಶದಲ್ಲೂ ಕೂಡ ಮಾಡಿಲ್ಲ. ಪಾಶ್ಚಾತ್ಯ ಆಗಿರ್ಬೋದು, ಯಾವುದೇ ದೇಶ ಆಗಲಿ ಮಾಡಿಲ್ಲ. ಆ ಉದಾಹರಣೆ ಇರುವಂತ ಉತ್ತಮ ದೇಶದಲ್ಲಿ ನಮ್ಮ ಕನ್ನಡಿಗರು ಇದ್ದಾರೆ, ನಮ್ಮ ಭಾರತೀಯರಿದ್ದಾರೆ. ಅದರಿಂದ ಒಂದು ಬಹಳಷ್ಟು ಹೆಮ್ಮೆ ಪಡುವ ವಿಷಯ. ಈ ವಿಚಾರದಲ್ಲೂ ಒಳ್ಳೆ ಒಂದು ಮಾಹಿತಿಯನ್ನು ಆಗಾಗ ನಮಗೆ ಕೊಡ್ತಾ ಇದ್ದಾರೆ. ಈಗ ನೋಡಿ, ಈಗಾಗಲೇ ಸರ್ವೋತ್ತಮರು ಹೇಳಿದ್ರು, ಮತ್ತೆ ಹಿದಾಯತ್ ಅವರು ಹೇಳಿದ್ರು, ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ ಹೋಟೆಲ್ಗಳಿಗೆ. ಯಾರ್ಯಾರು ಬಂದು ಟೂರಿಸಂ ಗ್ರೂಪ್ ಆಗಿ ಬಂದು ಈ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಈಗ ಏರ್ಪೋರ್ಟ್ ಕ್ಲೋಸರ್ ಆಗಿ, ಅವರಿಗೆ ನೀವು ಎಕ್ಸ್ಟೆನ್ಷನ್ ಮಾಡಿ, ಬಟ್ ರೇಟ್ ಅನ್ನ ಏರಿಸಬೇಡಿ. ಯಾಕಂದ್ರೆ ಸಹಜ ಅದು ಯಾವಾಗ್ಲೂ ಎಲ್ಲಿ ಏನಾಗುತ್ತೆ ಹೇಳ್ತಾರೆ, ಅನಿವಾರ್ಯತೆ ಇದೆಯೋ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ರೇಟ್ಗಳನ್ನೆಲ್ಲ ಏರಿಸೋದು. ಅದನ್ನ ಇಲ್ಲಿ ಬಿಡ್ಲಿಲ್ಲ. ಬಟ್ ಅದರ ಬಗ್ಗೆ ಕೆಲವು ಕ್ಲಿಯರೆನ್ಸ್ ಗಳನ್ನ ತಗೊಳ್ಳೋದಿಕ್ಕೆ ಇವರು ನಮ್ಮ ಹಿದಾಯತ್ ಅವರು ಪ್ರಯತ್ನ ಪಡ್ತಾ ಇದ್ರು. ನಾನು ನನ್ನ ಕಡೆಗೆ ಸಾಧ್ಯಷ್ಟು ಹಣದ ಸಹಾಯ ಮಾಡ್ತೀನಿ ಅಂತ ನಾನು ಕೂಡ ಹೇಳಿದ್ದೀನಿ, ಎಲ್ಲಿ ಅಗತ್ಯ ಇದೆಯೋ ಆ ಜಾಗದಲ್ಲಿ. ಮತ್ತೆ ಏನು ವರಿ ಮಾಡ್ಕೊಳ್ಬೇಕಾಗಿಲ್ಲ. ಮತ್ತೆ ನಮ್ಮ ಕರ್ನಾಟಕದಿಂದ ಈಗಾಗಲೇ ಅವರು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಭೋಜೇಗೌಡರು ಇಲ್ಲಿ ಇದ್ದಿದ್ರಿಂದ ಒಳ್ಳೇದಾಯ್ತು. ಅಲ್ಲಿ ಎಲ್ಲ ಅಲ್ಲಿಂದ ಮುಖ್ಯಮಂತ್ರಿಯವರು, ಈ ಕಡೆ ಪಟೇಲ್ ಸಾಹೇಬ್ರು, ಈ ಕಡೆ ಇವರು ಬರೇಗೌಡರು, ಪ್ರತಿಯೊಬ್ಬರು ಬರ್ತಾ ಇತ್ತು. ನಾನು ಕೂಡ ಮಾತಾಡಿದೆ ಆ ಸಂದರ್ಭದಲ್ಲಿ. ಅದೇ 2 ಕೋಟಿ ಮೀಸಲಾಗಿಡೋದಕ್ಕೆ ಇವಾಗಲೇ ಮುಖ್ಯಮಂತ್ರಿಯವರ ಅಪ್ರೂವಲ್ ತಗೊಂಡು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಭರವಸೆ ಕೊಟ್ಟರು. ಎಲ್ಲ ರೀತಿಯಲ್ಲಿ ಒಳ್ಳೆದೇ ಆಗ್ತಾ ಇದೆ, ಯಾವುದು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ಯಾಕೆ ಗೊತ್ತಾ ನಾನು ಹೇಳುವ ಯಾಕೆ ಥ್ಯಾಂಕ್ ಯು ಅಂತ ಹೇಳಿದ್ರೆ, ಇಡೀ ಸಮಸ್ತ ಕನ್ನಡಿಗರ ಪರವಾಗಿ ಧನ್ಯವಾದಗಳು. ಯಾಕಂದರೆ ತಮ್ಮ ನೇತೃತ್ವದಲ್ಲಿ ಕನ್ನಡಿಗಸ್ ಹೆಲ್ಪ್ ಲೈನ್ ಕೂಡ ಕೆಲಸ ನಿರ್ವಹಿಸ್ತಾ ಇದೆ. ನಾನು ಹಿದಾಯತ್ ಅಡ್ಡೂರ್ ಜೊತೆ ಮಾತಾಡಿದಾಗ ವಿತ್ ಡಿಟೇಲ್ ಎಲ್ಲ ಎಷ್ಟು ಟೂರಿಸ್ಟ್ಗಳಿದ್ದಾರೆ, ಏನು ಕತೆ ಎಲ್ಲ ಮಾನಿಟರ್ ಮಾಡ್ತಾ ಇದ್ದೀರಿ, ಎಲ್ಲ ಡೀಟೇಲ್ಸ್ಗಳು ಗೊತ್ತಿದೆ. ಇದು ನಮಗೆ ಖುಷಿಯಾಗುವಂಥ, ಯಾಕಂದರೆ ಹೊರದೇಶಕ್ಕೆ ಹೋಗ್ತಾರೆ ಪ್ರವಾಸಿಗರು, ಪಾಪ ಅವರಿಗೆ ಆ ಸಂದರ್ಭ ಯಾರೂ ಇಲ್ಲ ಅಂತ ಬಂದಾಗ ಪ್ರತಿ ಬಾರಿ ತಾವುಗಳು ನಿಂತಿದ್ದೀರಿ ಅವ್ರ ಜೊತೆ. ಈ ಹಿಂದೆ ಕೂಡ ಕೊರೋನಾ ಕಾಲಘಟ್ಟದಲ್ಲೂ ಕೂಡ ತಾವುಗಳು ನಿಂತಿದ್ದೀರಿ. ಸೊ ಹಾಗಿದ್ದಾಗ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾಕಂದರೆ ತಾವು ಹೇಳುವ ಹಾಗೆ ಮಾನವ ಧರ್ಮಕ್ಕಿಂತ ಮಿಗಿಲಾಗಿರೋ ಧರ್ಮ ಬೇರೊಂದಿಲ್ಲ. ಸೊ ಹಾಗಿದ್ದಾಗ ಬಹಳಷ್ಟು ಜನರು ಕಷ್ಟ ಇದ್ದಾರೆ ಅಂತ ಬಂದಾಗ ತಾವುಗಳು ಪ್ರತಿ ಬಾರಿ ನಿಂತಿದ್ದೀರಿ, ತಮ್ಮ ಒಂದು ಮಾರ್ಗದರ್ಶನ ಕೂಡ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇಡೀ ನಮ್ಮ ಕನ್ನಡಿಗರ ಪರವಾಗಿ, ತುಳುವರ ಪರವಾಗಿ, ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಯಾಕಂದರೆ ಇಡೀ ತಮ್ಮ ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹಾಗಿದ್ದಾಗ ನಾನು ತಮ್ಮ ಒಂದು ಸಮಯ ಈಗ ಬಹಳಷ್ಟು ಅಮೂಲ್ಯವಾಗಿರುವಂಥದ್ದು. ಒಂದು ಕಡೆ ನಮ್ಗಳಿಗೆ ಪ್ಯಾನಿಕ್ ಆಗ್ತಾ ಇದೆ, ತಾವುಗಳು ಹೇಳ್ತಿದ್ರಿ ಇಲ್ಲ ಅಂತ ಅನ್ನುವಂಥದ್ದು. ಆದರೆ ನಮ್ಗಳಿಗೆ ಈ ಸುದ್ದಿ ಕೇಳಿ ಸತ್ಯ ಹೇಳ್ತೀನಿ ಸರ್, ತಲೆ ಹಾಳಾಗೋಗಿದೆ. ಏನಾಗಿದೆ ಅಲ್ಲಿ, ಏನಾಗ್ತಾ ಇದೆ, ನಿಜವಾಗ್ಲೂ ಅಲ್ಲಿ ಈ ರೀತಿ ಆಗ್ತಾ ಇದೆಯಾ, ಬದುಕ್ತಾರಾ, ಏನು ಇದು ಬಾಂಬ್ ಹೊಡಿತಾ ಇದ್ದಾರೆ, ಬುರ್ಜ್ ಖಲೀಫಾ ಆ ರೀತಿ ಆಯಿತು, ಈ ರೀತಿ ಆಯಿತು, ಏನೆಲ್ಲ ಕೇಳಿ ಉಂಟಲ್ಲ, ಬಹಳಷ್ಟು ಶಾಕ್ ಆಗಿತ್ತು. ಸೊ ಈ ರೀತಿ ಎಲ್ಲ ಇತ್ತು. ಸೊ ತಾವುಗಳು ಸ್ವತಃ ಸಿಕ್ಕಿ ಇವತ್ತು ಸತ್ಯ ದರ್ಶನವನ್ನು ಕೊಟ್ಟಿದ್ದೀರಿ ಇಡೀ ನಮ್ಮ ಕನ್ನಡಿಗರಿಗೆ, ಇಡೀ ನಮ್ಮ ಜನತೆಗೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಕೊನೆಯದಾಗಿ ಸರ್ ಹಿದಾಯತ್ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಎಲ್ರಿಗೂ ಕೂಡ? ಎಸ್ ಸರ್. ಸಾರಿ, ಇದು ಹೆಲ್ಪ್ ಲೈನ್ ಏನು ಸ್ಟಾರ್ಟ್ ಮಾಡಿದ್ದಾರೆ, ಹೆಲ್ಪ್ ಲೈನ್, ಅದು ಬಹಳಷ್ಟು ಅವರುಗಳು ಒಂದು ಕೆಲಸ ಮಾಡ್ತಾರೆ. ಕ್ರೆಡಿಟ್ ಫುಲ್ ಅವರಿಗೆ ಹೋಗ್ಬೇಕು. ಅವರು ಪದೇ ನಮಗೆ ಕ್ರೆಡಿಟ್ ಅನ್ನು ಕೊಡೋದಕ್ಕೆ ನೋಡ್ತಾರೆ. ನಾನು ಶ್ರಮ ಪಡ್ತಾ ಇರೋದು ಅವರು ಮತ್ತೆ ಅವರ ಬಳಗದವರು. ನಮ್ದೇನಿದ್ರು ಸ್ವಲ್ಪ ಹಣದ ಸಹಾಯ ಇಲ್ಲಿ ಅಲ್ಲಿ ಮಾಡಿದ್ರಿಂದ ನಮ್ದು ಅದು ಯಾವ ಲೆಕ್ಕಕ್ಕೂ ಅಲ್ಲ. ಅವರ ಅಮೂಲ್ಯವಾದ ಸಮಯ ಎಲ್ಲ ಯೂಸ್ ಮಾಡ್ಬಿಟ್ಟು ಫ್ಯಾಮಿಲಿ ಸಮಯವನ್ನು ಸ್ಯಾಕ್ರಿಫೈಸ್ ಮಾಡಿ ಅವರು ಕೊರೋನಾ ಸಂದರ್ಭದಲ್ಲೂ ನೋಡಿದೀನಿ, ಬೋಟ್ಗಳೆಲ್ಲ ತಗೊಂಡು ಹೋಗಿ ಬಿಲ್ಡಿಂಗ್ ಗಳಲ್ಲಿ
ಫುಡ್ ಎಲ್ಲ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಯಾರು ಮಾಡುದಿಲ್ಲ. ಹೌದಪ್ಪ. ಅವರು ಮತ್ತೆ ಕೆಲವು ಕನ್ನಡ ಸಂಘದವರೆಲ್ಲ ಸೇರ್ಕೊಂಡೆಲ್ಲ ಮಾಡಿದ್ದಾರೆ. ಅಬುದಾಬಿ ಬಗ್ಗೆ, ಅಬುದಾಬಿಯಲ್ಲಿ ಸರ್ವೋತ್ತಮ ಶೆಟ್ಟರ್ ಬಗ್ಗೆ ಅವ್ರು ಏನೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇವ್ರದ್ದು ಇರೋದ್ರಿಂದ ನನಗೆ ಅದು ಹೇಳ್ಬೇಕಾಗಿದ್ದು ಬರ್ತು ಬಿಟ್ಟೆ. ಹೌದು, ಅದು ಎಲ್ಲ ನಮ್ಮ ನಾಡಿನ ಜನರಿಗೆ ಅರ್ಥ ಆಗ್ಬೇಕು. ಹಿದಾಯತುಲ್ಲಾ ಅಬ್ದೂರ್ ಮತ್ತೆ ಅವರ ಬಳಗದವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅಲ್ವಾ. ಇದಕ್ಕೂ ಕೂಡ ಅವರ ಪ್ರೇರಣೆ, ಅವರೇ ನನಗೆ ಒತ್ತಾಯ ಮಾಡಿ ಅವ್ರು ಹೇಳಿದ್ರಿಂದ ನನಗೂ ಕೂಡ ಮನಸ್ಸಿಗೆ ಹೌದೌದು, ನಾನು ಮನೆಯಲ್ಲಿ ಕೂತ್ಕೊಂಡು ನಾನು ಇಲ್ಲಿ ನಮ್ಮ ನಾಡಿನವರು ಸಂಕಷ್ಟದಲ್ಲಿದ್ದಾಗ ಯಾತಕ್ಕೆ ನಾನು ನನ್ನ ಕಡೆಯಿಂದ ಆಗುವಂತ ಸಹಾಯ ಮಾಡಬಾರದು ಆ ರೀತಿಯಲ್ಲಿ ನಾನು ಮುಂದೆ ಬಂದಿದ್ದೀನಿ. ಇದಕ್ಕೆ ಹೇಳುವಂಥದ್ದು ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್ ಇದಾಯ್ತು ಸರ್. ಖಂಡಿತ ನಿತಿನ್ ಅವರೇ, ಎಂಕಲ್ನ ಪರಿಸ್ಥಿತಿ ಎಂಚೊಂಡು ಎಂಕ್ಲೆ ಕೊಂಚ ಫೋನ್ ಮಲ್ತದಕ್ಕೆ ಏನ್ ಒಂಜಿ ಮಲ್ಲ ಒಂಜೊಂದು ಮಲ್ತದಾರಿ ನಮ್ಮ ಟಿವಿ ತಂಡ ಎಂಕಲ್ನ ಮಲ್ಲ ಒಂಜಿ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೊಕ್ಕ ಈ ಒಂಜಿ ಸಂದರ್ಭ ಎಂಕುಲು ಎಂಚಿನ ಹೆಲ್ಪ್ ಲೈನ್ ಮಲ್ತ ಆ ಹೆಲ್ಪ್ ಲೈನ್ ದ ಲೀಡ್ ಮಲ್ಪುರು ನಮ್ಮ ರೊನಾಲ್ಡ್ ಕೊಲೋಸ ಸರ್. ಆ ಎಂಚಿನ ಬಣ್ಣ ಪಂದುಪಾಡು ಈಸ್ ದ ಒನ್ ಲೀಡಿಂಗ್ ಅವ್ ಮಾತ್ರ ಫಸ್ಟ್ ಅದು ಏರು ಪೂರ ಮೂಲ ಕಷ್ಟಡ್ ಉಳ್ಳೇರು ಅಕ್ಲೆಗೆ ಎಂಚಿನ ರೂಮದ ಕಷ್ಟ ಎಂಚಿನ ಉಂಡು ಐಕ್ ಕಾಸಿ ಆನ್ ಕೊರ್ಪೆ ನಿಕಲ್ ಪೋದು ಅಕ್ಲೆ ಸಪೋರ್ಟ್ ಮಾಡ್ಕೊಂಡು ಒಂದೇನು ಫಸ್ಟ್ ಆಫರ್ ಮಲ್ತಿನಾರು ನಮ್ಮ ರೊನಾಲ್ಡ್ ಕೊಲೋಸ ಸರ್. ಐತೊಟ್ಟಿಗೂ ನಮ್ಮ ಪ್ರವೀಣ್ ಶೆಟ್ಟಿ ಏರ್ಪೋರ್ಟ್ ದ ಉಲಾಡಿ ಏರ್ ಪೂರ ತೆಗೆದು ಉಳ್ಳೇರು ಅಕ್ಲೆಗೆ ಅಕ್ಲ ಪೂರ ವಿಜತ ನಮ್ಮ ಪ್ರವೀಣ್ ಶೆಟ್ಟಿ ಎಲ್ಲ ಪಂತೇರು. ಸೊ ಮುಖಾಂತರ ಬ್ಯಾಟ್ ಪೂರ ಅಂತೇನಿ ನಮ್ಮ ರಾಶಿದ್ ಹಾಸ್ಪಿಟಲ್ ಅಕ್ಕಲ್ ಬರ್ತದೆ ಮೆಡಿಕಲ್ ಚೆಕ್ಅಪ್ ವ್ಯವಸ್ಥೆ ಮಾಡ್ತೇವೆ. ವಿಶೇಷ ಬಂಡ ಲಾಸ್ಟ್ ಅನ್ನ ಒಂಜಿ ಮೆಸೇಜ್ ಟು ದಿ ಪೂರ ತುಳು ಕರ್ನಾಟಕದ ಇಂಚಿನ ಒಂದು ಬಂಡ ಮೂಲು ದಾಲ ಸಮಸ್ಯೆ ಸೇಫ್ ಅಂಡ್ ಸೆಕ್ಯೂರ್ ಆದುಲ್ಲ ಓವಿ ಆತಂಕ ನಿಕಲ್ ಪಡೋಡ್ಸಿ ರೂಮರ್ಸ್ ಸ್ಪ್ರೆಡ್ ಮಲ್ಪಡ್ಸಿ ಆಯ್ನಾದ ಬೇಗ ಈ ಪರಿಸ್ಥಿತಿ ಅಡ್ಡಾವಡು ಅಂಡ್ ಆಪುನು ಪನ್ಪಿನ ಆಶಾಭಾವನೆ ಒಂದು ಮಾಡ್ತ ಖುಷಿ ಸಂತೋಷಡುಲ್ಲ ಸೇಫ್ ಅಂಡ್ ಸೆಕ್ಯೂರ್ ಉಲ್ಲ ಈ ಒಂದು ಸಿಚುವೇಶನ್ ಮಾತ್ರ ಸರಿಯಾದ ಪನ್ಪಿನ ಒಂಜಿ ಫ್ರೀ ಮಲ್ತೊಂದುಲ್ಲ ಆತೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಬ್ಯೂಟಿಫುಲ್, ಥ್ಯಾಂಕ್ ಯು. ಅಂಡ್ ಎಸ್ ಮಾತ್ರೆಗ್ಲ ಅವೇ ಸಂದೇಶ ಕೊರ್ಪಿಂದ ದಾಲ ಸಮಸ್ಯೆ ಜಿ ಮಾತಾ ಫೇಕ್ ನ್ಯೂಸ್ ಪೂರ ಕಿಬಿ ಕೊರುಚಿ ಪಂದ್. ಎಸ್ ಸರ್, ರಾಜ್ ಸರ್ ದಾದ ಪನ್ಪಡ್ ಸರ್ ಮಾತ್ರೆಗ್ಲ ಒಂಜಿ ಲಾಸ್ಟ್ ಎಸ್ ದಾದ ಪನ್ಪಡ್ ಸರ್ ರಾಜ್ಕುಮಾರ್ ಸರ್. ಅವೇ ಸರ್ ಬಕ್ಕ ನಮ್ಮ ಮೇರೆ ಪಾತ್ರ ಕರೆಕ್ಟ್ ಅವು ಎಂಕಲ್ನ ಸೈಡ್ ಇಲ್ಲ ಎಂಕಲ್ ಪೂರ NRA ಸದಸ್ಯರ್ಲ ಈಶುಡ್ ಕೆಲಸ ಮಲ್ತೊಂದುಲ್ಲೇರು ಮಾತ ಕನ್ನಡಿಗರನ್ನ ಕಾಂಟ್ಯಾಕ್ಟ್ ಮಲ್ತೊಂದುಲ್ಲೇರು ಬೊಕ್ಕ ಎಂಕಲ ಹೆಲ್ಪ್ ಲೈನ್ ಎಂಕಲ ನಂಬರ್ ಪೂರ ಕೊಡ್ತಾ ಕೆಲವರು ಪೂರ ಎಂಕಲ್ ಕಾಲ್ ಮಲ್ತೊಂದುಲ್ಲೇರು. ಇವನ್ ಊರು ಹುಡುದಲ್ಲ ಕಾಲ್ ಬರೋದುಂಡು ಆಯ್ತಾ ಒಟ್ಟು ಎಂಕಲ್ ಇಂಡಿಯನ್ ಎಂಬಸಿ ಬೊಕ್ಕ ಮುತ್ತ ಗವರ್ಮೆಂಟ್ ಸಹಕಾರ ಕೊರೊಂದುಂಡು ಏಟೆ ಆ ವಿಷಯ ಪ್ಯಾನಿಕ್ ಆಪಿನ ಅಗತ್ಯನೇ ಇಜ್ಜಿ ದೇವರುಲ್ಲ ರಾತ್ರಿ. ಎಸ್ ಅದೇ ಓಕೆ ದಾಲ ಸಮಸ್ಯೆ ಜಿನ್ ಮಲ್ಪ ಊರ್ದಕ್ಲೆ ಅವರ ಪಲ್ಲೆ ಸರ್ ದಪಡ ಬಾರೆಂಡಿ ದಿನಕ್ಲೆ ಮಸ್ತ್ ಸಮಸ್ಯೆ ಉಂಟು ಮಸ್ಸನ ಪೋಡಿದೇರು. ಸೊ ದಟ್ಸ್ ವೈ ಇಜಿ ಜಂಜದಾಲ ಆಪಿನ ಅಗತ್ಯ ಇಜ್ಜಿ ಪೂರ ಇದು ಮುಟ್ಟ ದಾಲ ತೊಂದ್ರೆ ಇಜ್ಜಿ ಇದು ನನ್ನ ದುಂಬದ ಗೊತ್ತು ಜಂಕ್ ನನ್ನ ಇದು ಮುಟ್ಟದ ದಾಲ ಪ್ರಾಬ್ಲಮ್ ಇಜ್ಜಿ ದಾಲ ಆಪುಜಿ ಸರ್ ದಾಲ ಆರಬಲ್ ದಾಲ ಆಪುಜಿ ದಾಲ ಆರಬಲ್ ಪಲ್ಲೆ ಸರ್ ಬ್ಲಾಕ್ ಮಲ್ದೇರೆ ಪೋರೆ ಬುಡ್ ಪೂಜೆ ಓಕೆ 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 ಅದೇ ಬಕ್ಕ ದಾಲ ಮಲ್ಪನಗ ಇಲ್ಲದ ವರ್ಕ್ ಸ್ಕೂಲ್ ಮಲ್ತೊಂದುಲ್ಲೇರು ಬಕ್ಕ ಸ್ಕೂಲ್ ರಜೆ ಕೊಡ್ತೇರು ಅದೇ ಓಕೆ ಏರ್ಪೋರ್ಟ್ ಒಂಜಿ ಕ್ಲೋಸ್ ಆತು. ಎಸ್ ಸರ್ ಓಕೆ ಏರ್ಪೋರ್ಟ್ ಒಂಜಿ ಕ್ಲೋಸ್ ಆತನ ಬಕ್ಕ ಆಸ್ ಇಟ್ ಈಸ್ ನಾರ್ಮಲ್ ಲೈಫ್ ಆವೊಂದುಂಡು ದತೆ అవునుండు ఎస్ దాల ఆపుజి నన్న దుంబగ్ల దేవరులేరు అండ్ ఎవ్రీథింగ్ ఇస్ ఫైన్ దాల ಮಾತ ಸಂಘ ಸಂಸ್ಥೆ ದಗಲ ಒಂದೆರಡು ವರ್ಕ್ ಕನ್ನಡ ಭವನ್ ದಗಲ ಅಲ್ಪಲ್ಲ ಶೆಲ್ಟರ್ ಕೊರೆಗೆ ಆಫರ್ ಮಲ್ದೇರು ಕಾಲ್ ಮಲ್ದೇರು ಎಲ್ಲ ಬತ್ತು ಉಂತೋಲಿ ನಮ್ಮ ಕನ್ನಡ ಭವನೋಡು ಅಂಜನ್ ಬೇತ ಸಂಘ ಸಂಸ್ಥೆ ದಗಲ ಬೇಲ ಮಲ್ತೊಂದಿಲ್ಲೇರು. ಎಸ್ ಸರ್ ಥ್ಯಾಂಕ್ ಯು ಸರ್. ಎಸ್ ಸರ್ ಅಂಚನೆ ರಜಕ್ ಸರ್. ಎಸ್ ಸರ್ ಲಾಸ್ಟ್ ಗೆ ಅದು ಮಾತ್ರೆಗ್ಲ ಒಂಜಿ ಪಾತ್ರ ದಾದ ಬನ್ಪಡ್ ಸರ್. ಎಸ್ ನಿತಿನ್ ದಾದ ಬಂಡ ಎನ್ನ ಇಂತ ಡಿಬೇಟ್ ಎನ್ನ ಜೀವನದ ಒಂಜಿ ಮೆಮೊರೇಬಲ್ ಅನುಭವ ದಾದ ಬಂಡ ಎಂಕ್
ಲೈವ್ ನೀವು ಉಪವಾಸ ಬಂದ್ರೆ ಅವಕಾಶ ದಿಕ್ಕ ಡಿಬೇಟ್ ಇಟ್ಕೊರಂಗನೆ ಉಪವಾಸ ಟೈಮ್ ಎಕ್ಸಾಕ್ಟ್ಲಿ ಆನಂಗ 5 ನಿಮಿಷದ ಮುಂಚೆ ಉಪವಾಸ ಬಂದು ಅವನ ಅವಕಾಶ ಎಲ್ಲ ಮಸ್ತ್ ಥ್ಯಾಂಕ್ಸ್ ಒಕ್ಕ ಉನ್ನೇಪಲ್ ನೆನಪುಂಡು ನಮ್ಮ ಕುಡ್ಲದ ನಿತಿನ್ ಡಿಬೇಟೆಡ್ ಎಂಕೊಂಜಿನ ಉಪವಾಸ ಟೈಮ್ ಬ್ರೇಕ್ ಮಾಡ್ತಾರೆ ದಿಕ್ಕಿನ ಬಂದು ಒಂದ್ ಬಾರಿ ಎಡ್ಡೆ ವಿಚಾರನ ಚರ್ಚೆ ಮಾಡ್ತಾಗ ಪ್ಲಸ್ ನಿತಿನ್ ಬೊಕ್ಕನಾದ ಬಂಡ ಮುಲ್ಪದಾಲ ನಮಕ್ ವಿಶೇಷವಾದ ಪೋಡ್ ನೆಂಚಿನ ದಾಲಜಿ ಅಂಚಿನ ಪರಿಸ್ಥಿತಿ ನಿರ್ಮಾಣ ಆತಜಿ ಒಂದ್ ಇಂಚಿನ ಯುದ್ಧ ಬಂದಾಗ ಎಲ್ಲಿ ಮಾತಾಪಂಡ ಅವನ್ ಮತ್ತೆ ನಮ್ಮ ಒಂಚೂರು ಅವಕಾಶ ಮಾಡ್ತದೆ ಸಬರ್ ಮಾಡ್ತದೆ ಪೋಡು ಮೂಲ ಆತಿನ ಮೇನ್ ಅಡ್ಡ ವಿಚಾರ ಏರ್ಪೋರ್ಟ್ ಕ್ಲೋಸ್ ಆಗ್ತದೆ ಕೊಂಚ ಸ್ಕೂಲ್ಸ್ ಮಾತ್ರ ರಜೆ ಕೊಡ್ತಿದ್ದ ಒಂದು ಪ್ರಿಕಾಷನ್ಸ್ ಜೋಕ್ಲಿಗೆ ಮಾತ್ರ ರಜೆ ಕೊಡ್ತೀರಿ ಆನ್ಲೈನ್ ಕ್ಲಾಸಸ್ ಒಂದು ಪೂರ ಜನಜೀವನ ಪೂರ ಕರೆಕ್ಟ್ ನೈಜ ರೀತಿಯ ಪೋನುಂಡು ಆಫೀಸ್ ಪೋನ್ಲೇರು ಬರಂದುಲ್ಲೇರು ఒక ಗವರ್ಮೆಂಟ್ ಕೆಲವು ರಿಸ್ಟ್ರಿಕ್ಷನ್ ಮಲ್ದಿರು ಪಿದಾಯಿ ಬರುಡ್ಚಿ ದಯ ಬಂದ ಈ ಮತ್ತೆ ನೈಟ್ ಒಂದು ಡೆಫ್ಯೂಸ್ ಮಲ್ಪಂಗ ಡೆಬ್ರಿಸ್ ತಿರ್ತು ಮಂಡೇ ಪ್ರಿಕಾಷನ್ಸ್ ಕೊಡೋದು ಅನಗತ್ಯವಾದ ಪಿದಾಯಿ ಬರುಡ್ಚಿ ಅಗತ್ಯತನ ಮಾತ್ರ ಪಿದಾಯಿ ಬಲೆ ಆಯ್ನಾತಿಂಗ್ ಇಲ್ಲದ ಉಲಾಯಿ ಒಪ್ಪಲಿ ಇಚ್ಚಿನ ಮತ್ತೆ ಕೆಲ ಅವೇರ್ನೆಸ್ ಕೊಡ್ತನು ಯಾನ್ ಎನ್ನ ಊರ್ದ ಪೂರ ಕನ್ನಡಿಗರ ತುಳುವೆರೆಗ್ಲ ಪಂಪ್ನ ಒಂಜಿ ರಿಕ್ವೆಸ್ಟ್ ಏನ ಬಂದ ವದಂತಿಲ ಕೆವಿ ಕೊರಡ್ಚಿ ನೈಜ ಘಟ ನೈಜವಾದ ಮುಲ್ಪ ಪ್ರಸ್ತುತವಾದ ಸ್ಪೆಷಲಿ ಕೊಯ್ತಿಡದ ಆವಂದಿಜ್ಜಿ ಕೊಯ್ತಿದ ವಿಷಯ ಮಾತ್ರ ಹೆಂಗ್ ಪಂಡ್ರೆ ಗೊತ್ತುಪ್ಪನು ಯಾನ್ ಕೊಯ್ತಿರುಪನೆಸದ ಅವರ ಬೊಕ್ಕ ಮುಲ್ಪದ ನಮ್ಮ ರಾಯಭಾರಿ ಕಚೇರಿ ಆವಡು ಮುಲ್ಪದ ಗವರ್ಮೆಂಟ್ ಆವಡು ಬೋಡೈನ ಪ್ರಿಕಾಷನ್ಸ್ ಮುಲ್ಪ ಜನಕ್ಲೆಗ್ಲ ಪೂರ ಎಡ್ಡೆಡಿ ಗತ್ತೊಂದರು ಬೊಕ್ಕ ನನ್ನ ದುಂಪಗಂಚಿನ ಪರಿಸ್ಥಿತಿ ಆಪನ ಬೊಡ್ಚಿ ಒಂದು ಇಡೆಗೆ ಮುಗ್ಗಾಡು ಬಂದು ನಮ್ಮ ನಂಬುದಿನ ದೇವರ ನಟ್ಟದು ಉದಿಕಲ್ಲಿ ಮುಕ್ತ ಇಡೆಗೆ ಆವಡು ಇದಮುಟ್ಟದ ಸಮಸ್ಯೆ ಖಂಡಿತವಾಗ್ಲ ಇಜ್ಜಿ ನಿತಿನ್ ಮುಲ್ಪ ನಮ್ಮ ಟಿವಿ ತೂಪ್ಲಕ್ ಆವಡು ನಮ್ಮ ಸೋಷಿಯಲ್ ಮೀಡಿಯಾ ಬರ್ಪ್ಲಕ್ ಆವಡು ದಾಲ್ ವಿಶೇಷವಾದ ದಾಲಿಜ್ಜಿ ಪರಿಸ್ಥಿತಿ ಮಾತ್ರ ನಾರ್ಮಲ್ ಆದೇ ಉಂಟು ಓಕೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಸ್ ಸರ್ ಸರ್ವೋತ್ತಮ್ ಸರ್ ಲಾಸ್ಟ್ ಗ ಸರ್ ಮಾತ್ರೆಗಳು ಒಂಜಿ ಪಾತ್ರ ದಾದಾ ಪನ್ಪರ್ ಸರ್ ಎಸ್ 22 ವರ್ಷ ಲೈಫ್ ಇಡು ಯಾನು ಫಸ್ಟ್ ಟೈಮ್ ಒಂಜಿ ಯುದ್ಧದ ಒಂಜಿ ವಾತಾವರಣ ನಿಗಲ್ ಪಂಪನ ಕೇಳ್ನೆ ಈ ಜಾಗಡ್ ಅಂಜನ ಶಬ್ದನೆ ಯಾನ್ ಕೇಳಿ ಓಕೆ ಒಂಜಿ ಗುಡ್ ನ್ಯೂಸ್ ಬಂಡ ಫಸ್ಟ್ ಪ್ಯಾಸೆಂಜರ್ ಫ್ಲೈಟ್ ಫ್ರಮ್ ಅಬುದಾಬಿಗೆ ಐತೆ ಓಕೆ ಅಂಚನೆ ಇನಿ ದುಬೈಲ ಮಾರ್ಚ್ ಸೆಕೆಂಡ್ ದುಬೈಲ ಅಂದೈ ಮತ್ತೊಂದು ಪ್ಯಾಸೆಂಜರ್ ಕಡಬಿಡ್ರಿ ಎಡ್ಡ ವಿಷಯ ಅಂಚದ ಕನೆನ ಮೆಸೇಜ್ ಬಂದಾಗ ಜನಕ್ಲೆಲ್ಲ ಪ್ಯಾನಿಕ್ ಅಗತ್ಯನೇ ಇಜ್ಜಿ ಅದೇ ಕರೆಕ್ಟ್ ಮಾತ ವ್ಯೂವರ್ಸ್ ಪರ್ಟಿಕ್ಯುಲರ್ಲಿ ನಮ್ಮ ಕುಡ್ಲ ಟಿವಿ ಜಾಗಲಗೆ ಯಾನ ಅಭಾರಿ ಆದುಲ್ಲ ಈ ಮೋಕ ಕೊರಿಯರದು ನೀವು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಯಾಕಂದರೆ ತಮ್ಮ ಅಮೂಲ್ಯವಾಗಿರುವಂಥ ಸಮಯವನ್ನು ನಮ್ಗಳಿಗೆ ಕೊಟ್ಟಿದ್ದೀರಿ ಇದು ಯಾಕಂತ ಬಂದಾಗ ಭಾಳಷ್ಟು ಕರೆಗಳು ಈಗಲೂ ಕೂಡ ನಮ್ಮ ಕಚೇರಿಗೆ ಬರ್ತಾ ಇದೆ ಯಾಕಂದರೆ ಭಾಳಷ್ಟು ಜನರು ಕರೆ ಮಾಡಿ ಹೇಳ್ತಾ ಇದ್ರು ದಾದ ಇಂಚ ಒಂದುಂಡು ಪಿದೇವರುಡು ನಮ್ಮ ಕುಲ್ಪುರ ಉಲ್ಲೇರು ದಾದ ಒಂದುಂಡು ಗೊತ್ತಾ ಒಂದಿಜ್ಜಿ ಸತ್ಯದಾದ ಗೊತ್ತಾ ಒಂದಿಜ್ಜಿ ಕೆಲವು ಟಿವಿಡ್ ಪುರ ಇಂಚ ತೊಚ್ಪ ಒಂದುಲೇರು ಬಾಂಬ್ ಬೂರ್ ಒಂದುಂಡು ಅವಳು ಕ್ಷಿಪಣಿ ಬೂರ್ ಒಂದುಂಡು ಇಂಕ್ಲೆ ಪೋಡಿಗೆ ಒಂದುಂಡು ದಾದ ಒಂದು ಗೊತ್ತಾ ಒಂದಿಜ್ಜಿ ಪಂದು ರೊನಾಲ್ಡೋ ಸರ್ ಪಲ್ಲಾಕನೆ ಕೆಲವು ದಗದಗ ಟೈಟಲ್ ಹೊತ್ತಿ ಉರಿತಾ ಇದೆ ಬೆಂಕಿ ಕೆನ್ನಾಲಿಗೆ ಆಗ್ತಾ ಇದೆ ಇಂಥ ಟೈಟಲ್ಗಳು ನಾವು ಕೇಳ್ತಾ ಇದ್ವಿ ಸೊ ಹಾಗಿದ್ದಾಗ ಈ ಒಂದು ಭಯ ಆತಂಕಗಳ ನಡುವೆ ನಾನು ನೇರವಾಗಿ ಎಸ್ ಇವರುಗಳ ಜೊತೆ ಮಾತಾಡ್ಬೇಕು ಗ್ರೌಂಡ್ ರಿಯಾಲಿಟಿಯನ್ನು ತಿಳಿದುಕೊಳ್ಬೇಕು ಗ್ರೌಂಡ್ ರಿಯಾಲಿಟಿ ಅಂತ ಬಂದಾಗ ಎಸ್ ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಿರುವಂತಹ ಗಣ್ಯ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಇವರ ಮುಂದುಗಡೆನೆ ಏನು ಸತ್ಯ ಅನ್ನುವಂಥದ್ದು ನಿಮ್ಮ ಎದುರಲ್ಲೇ ನಾನು ತಿಳಿಸಬೇಕಾಗಿತ್ತು ಸೊ ದ್ಯಾಟ್ಸ್ ವೈ ಎಲ್ಲರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿರುವಂಥ ನಮ್ಮ ಭಾಗ್ಯ ಟು ಬಿ ಫ್ರಾಂಕ್ಲಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಒಂದು ಕಡೆ ರೊನಾಲ್ಡೋ ಸರ್ ಇನ್ನೊಂದು ಕಡೆ ಎಸ್ ಹಿದಾಯತ್ ಸರ್ ಜೊತೆಗೆ ರಾಜ್ ಸರ್ ಜೊತೆಗೆ ರಜಾಕ್ ಸರ್ ಜೊತೆಗೆ ಸರ್ವೋತ್ತಮ್ ಸರ್ ಎಲ್ಲರೂ ಕೂಡ ಜಾಯ್ನ್ ಆಗಿರುವಂಥದ್ದು ಇವೆಲ್ಲರ ಜೊತೆಗೆ ಭಾಳಷ್ಟು ಕತಾರ್ದ ದಾದ ಅಂಡನ್ಕೆ ಏನೊಂದುಲ್ಲಾರೆ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಇಲ್ಲಿ ಕಾಲರ್ಸ್ ಕೂಡ ಕೇಳ್ತಾ ಇದ್ದಾರೆ ಕತಾರಿದು ಏನು ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಕಾನೂನು ಭಾಳಷ್ಟು ಸ್ಟ್ರಿಕ್ಟ್ ಇದೆ ಏನು ಸೋಷಿಯಲ್ ಮೀಡಿಯಾಗಳ ವಿಚಾರವಾಗಿಯೂ ಕೂಡ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರುವಂಥ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಸೊ ದಟ್ಸ್ ವೈ ಹಾಗಿದ್ದಾಗ ಅಲ್ಲಿ ಪ್ಯಾನಿಕ್ ಆಗಿರುವಂಥ ವಿಚಾರಗಳು ಏನಿಲ್ಲ ಎಲ್ಲವೂ ಕೂಡ ಸರಿ ಇದೆ ಅಲ್ಲೂ ಕೂಡ ನಮ್ಮ ರೊನಾಲ್ಡ್ ಸರ್ ಹೇಳಿದಾಗೆ ಒಂದು ಮಾಹಿತಿಯನ್ನು ನಿಮಗೆ ಇಡಲಿಕ್ಕೆ ನಾನು ಇಷ್ಟಪಡ್ತೀನಿ ಕತಾರ್ನ ಭಾಗವಾಗಿ ನನಗೆ ಪ್ರಮುಖ ವ್ಯಕ್ತಿಯೊಬ್ಬರು ಹೇಳಿದ ಪ್ರಕಾರ ಅಲ್ಲಿ ಈ ಅಮೆರಿಕದ ನೆಲೆಗಳನ್ನು ಹೊರತುಪಡಿಸಿಯೂ ಕೂಡ ಇಷ್ಟರವರೆಗೆ ಅಮೆರಿಕದ ಸೇನಾ ನೆಲೆಗಳು ಎಲ್ಲಿತ್ತು ನೋಡಿ ಅಲ್ಲೇ ಅಟ್ಯಾಕ್ಗಳು ಆಗ್ತಾ ಇತ್ತು ಈಗ ಕೆಲವು ಕಡೆಗಳಲ್ಲಿ ಆ ನೆಲೆಗಳನ್ನು ಹೊರತುಪಡಿಸಿಯೂ ಕೂಡ ಸಣ್ಣ ಪುಟ್ಟ ಕಡೆಗಳಲ್ಲಿ ಸ್ವಲ್ಪ ಅಟ್ಯಾಕ್ಗಳು ಆಗ್ತಾ ಇದೆ ಅನ್ನುವಂಥದ್ದು ಈಗ ಕತಾರ್ನಿಂದ ಬಂದಿರುವಂಥ ಸುದ್ದಿಯೂ ಕೂಡ ಹೌದು ಸೊ ಹಾಗಿದ್ದಾಗ ಅವರಿಗೆ ಅಧಿಕೃತವಾಗಿ ಹೇಳೋಕ್ಕಾಗಲ್ಲ ಸಮಸ್ಯೆಗಳಿವೆ ಸೊ ಆ ರೀತಿ ಇದ್ದಾಗ ಅಲ್ಲಿ ಅಲ್ ಜಜೀರಾ ಅನ್ನುವಂಥ ನ್ಯೂಸ್ ಚಾನಲ್ ಇದೆ ಆ ನ್ಯೂಸ್ ಚಾನಲನ್ನು ಫಾಲೋ ಮಾಡಿ ಅದರಲ್ಲಿರುವಂತಹ ಫ್ಯಾಕ್ಟ್ ನ್ಯೂಸ್ಗಳು ಬರುತ್ತೆ ಅದನ್ನು ಬಿಟ್ಟರೆ ಬೇರೆ ನ್ಯೂಸ್ಗಳನ್ನು ಫಾಲೋ ಮಾಡಬೇಡಿ ಅನ್ನುವಂಥದ್ದು ಕತಾರ್ನಲ್ಲಿರುವಂತಹ
ಪ್ರಮುಖ ವ್ಯಕ್ತಿಯೊಬ್ಬರು ನಮಗೆ ಕೊಟ್ಟಿರುವಂತಹ ಮಾಹಿತಿ. ಸೊ ಹಾಗಿದ್ದಾಗ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ನಾವು ಹಂಚ್ಕೊಳ್ತಾ ಇದ್ದೀವಿ. ಆ್ಯಂಡ್ ವೆರಿ ಸಾರಿ ನಮ್ಮ ಎಲ್ಲ ವೀಕ್ಷಕರಿಗೆ, ಯಾಕಂದರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ನಿಮ್ಮ ಕರೆಗಳನ್ನು ತೆಗೆದುಕೊಂಡು ಮಾತಾಡುವಂಥ ಪರಿಸ್ಥಿತಿ ಅಲ್ಲಿಲ್ಲ, ಯಾಕಂದರೆ ಬಹಳಷ್ಟು ಕರೆಗಳು ಆ ರೀತಿಯಲ್ಲಿ ಬರ್ತಾ ಇದೆ. ಅದೇನೇ ಇರಲಿ, ತಮ್ಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಎಲ್ಲ ಗಣ್ಯ ವ್ಯಕ್ತಿಗಳು ಇವತ್ತು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಪ್ಯಾನಿಕ್ ಆಗಿರುವಂಥ ಸುದ್ದಿಗಳಿಲ್ಲ, ಎಲ್ಲವೂ ಕೂಡ ಖುಷಿಯಲ್ಲಿದೆ. ಬಹುಶಃ ನಾನು ಭಾಳಷ್ಟು ಪ್ಯಾನಿಕ್ಕಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿರುವಂಥದ್ದು. ಆ್ಯಂಡ್ ವಿತ್ ಖುಷಿಯಿಂದ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಯು ಪೀಪಲ್, ತಮ್ಮ ಒಂದು ಮುಖದಲ್ಲಿರುವಂತಹ ನಗು, ಆ ಒಂದು ಆತ್ಮಸ್ಥೈರ್ಯ, ಆ ಒಂದು ಮನೋಧೈರ್ಯ ಬಹಳಷ್ಟು ಖುಷಿ ಕೊಟ್ಟಿದೆ. ಯಾಕಂದರೆ ನಿಖುಲ್ ನಮ್ಮ ಮಕ್ಕಳು, ಸೊ ನೀವೆಲ್ಲರೂ ಕೂಡ ನಮ್ಮವರು, ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಅಂತ ಬಂದಾಗ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಧೈರ್ಯದಿಂದಿದ್ದೀರಿ ಅಂತ ಬಂದಾಗ ನಾವುಗಳು ಕೂಡ ಧೈರ್ಯದಿಂದ ಇರ್ತೀವಿ. ಆ್ಯಂಡ್ ನಮ್ಮ ವೀಕ್ಷಕರು ಕೂಡ ನಾವುಗಳು ಕೂಡ ಧೈರ್ಯದಿಂದ ಇರೋಣ ಅಂತ ಹೇಳ್ತಾ, ಆ್ಯಂಡ್ ಆದಷ್ಟು ಬೇಗ ಈ ಯುದ್ಧ ಕೊನೆಗೊಳ್ಳಲಿ, ಶಾಂತಿಯನ್ನು ನೆಲೆಸಲಿ ಅನ್ನುವಂಥದ್ದು ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ. ಸೊ ಹಾಗಿದ್ದಾಗ ಎಲ್ಲ ದೇವರಲ್ಲೂ ಕೂಡ ಇದೇ ಪ್ರಾರ್ಥನೆ, ಈ ಯುದ್ಧ ಅನ್ನುವಂಥದ್ದು ಆದಷ್ಟು ಬೇಗ ಕೊನೆಗೊಳ್ಳಿ, ಶಾಂತಿ ನೆಲೆಸಲಿ, ಪ್ರತಿಯೊಬ್ಬರಲ್ಲೂ ಕೂಡ ಖುಷಿಯಿಂದ ನೆಮ್ಮದಿಯಿಂದ ನಿದ್ದೆ ಮಾಡುವಂಥ ಪರಿಸ್ಥಿತಿ ಸಿಗಲಿ. ಆ್ಯಂಡ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಇದನ್ನೇ ಹೇಳುವಂಥದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ರೊನಾಲ್ಡೋ ಕುಲಾಸ ಸರ್, ಮಾನವತಾ ಹಿತೈಷಿ, ದುಬೈ UAE ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಅದೇ ರೀತಿ ಹಿದಾಯತ್ ಅಡ್ಡೂರು ಸರ್, ಎಸ್ ಸರ್, ಥ್ಯಾಂಕ್ ಯು, ಎಸ್ ಸರ್. ಅದೇ ರೀತಿ ಹಿದಾಯತ್ ಅಡ್ಡೂರು ಸರ್, ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ತಮ್ಮಿಂದ ಈಗ ಇಲ್ಲಿ ಇರುವ ಎಲ್ಲಾ ಕನ್ನಡಿಗರ ಪರಿವಾರದವರಿಗೆ ಒಂದು ಒಳ್ಳೆ ಮೆಸೇಜ್ ಹೋಯ್ತು. ಅವರು ಆತಂಕ ಪಡಬೇಕಾಗಿಲ್ಲ, ವರಿ ಮಾಡ್ಕೊಳ್ಬೇಕಾಗಿಲ್ಲ. ಎಸ್ ಸರ್, ಎಸ್ ಸರ್. ಅದೊಂದು ಒಳ್ಳೆ ಕೆಲಸ ತಾವು ಮಾಡಿದ್ದೀರಿ. ಈ ತಮ್ಮ ಮಾಧ್ಯಮದ ಮುಖಾಂತರ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಹಿದಾಯತ್ ಅಡ್ಡೂರು ಸರ್, ಎಸ್ ಸರ್, ಅಧ್ಯಕ್ಷರು BCCI UAE ಕನ್ನಡಿಗಾಸ್ ಹೆಲ್ಪ್ ಲೈನ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ರಾಜ್ಕುಮಾರ್ ಸರ್, ಅಧ್ಯಕ್ಷರು NRI ಫಾರಂ ಬಹರೇನ್ ಕರ್ನಾಟಕ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ಅದೇ ರೀತಿ ಅಬ್ದುಲ್ ರಜಾಕ್ ಸರ್, ಕುವೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ಅದೇ ರೀತಿ ಸರ್ವೋತ್ತಮ್ ಶೆಟ್ರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನಮ್ಮ ಸರ್ಕಾರಕ್ಕೆ ನಾವು ತುಂಬಾ ಆಭಾರಿ, ನಮ್ಮ ಇಲ್ಲಿಯ ಸರ್ಕಾರ. ನಿಜ ಖುಷಿ ಆಯ್ತು ಕೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಎಲ್ಲರೂ ಕೂಡ ಬಿ ಸೇಫ್ ಆ್ಯಂಡ್ ಟೇಕ್ ಕೇರ್. ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆದಾಗಲಿ ಸರ್, ಕ್ಷೇಮವಾಗಿರಿ. ನಾವು ಕೂಡ ನಿಮ್ಮ ಕ್ಷೇಮವನ್ನೇ ಬಯಸ್ತಾ ಇರ್ತೀವಿ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಕ್ಷೇಮವಾಗಿರಿ ಆ್ಯಂಡ್ ಟೇಕ್ ಕೇರ್ ಅಂತ ಹೇಳ್ತಾ, ಆ್ಯಂಡ್ ಬಿ ಅಲರ್ಟ್, ಸುಳ್ಳು ಸುದ್ದಿಗಳಿಂದ ದೂರವಾಗಿರಿ, ಅಲರ್ಟ್ ಆಗಿರಿ, ಅವೇರ್ನೆಸ್ ಆಗಿರಿ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಖುಷಿಯಿಂದ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಮ್ಮವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆ್ಯಂಡ್ ನಿಮ್ಮವರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಹಾಗಿದ್ದಾಗ ಬಿ ಸೇಫ್, ಸುಳ್ಳು ಸುದ್ದಿಗಳಿಂದ ದೂರವಾಗಿರಿ ಅಂತ ಹೇಳ್ತಾ, ಏನಾದರೂ ಸಮಸ್ಯೆ ಇದ್ದರೆ ಅವರಿಗೇ ಫೋನ್ ಮಾಡಿ ಮಾತಾಡಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.